ಜನ್ಮಾಷ್ಟಮಿಯ ಪರ್ವಕಾಲದ ಶುಭಕಾಮನೆಗಳನ್ನು ಅರ್ಪಿಸುತ್ತಾ ಜೊತೆಯಲ್ಲಿ ದೇಶವು ಇವತ್ತು 79ನೆಯ ಸ್ವಾತಂತ್ರ್ಯ ದಿನಾಚರಣೆಯನ್ನ ಅತ್ಯಂತ ವಿಶಿಷ್ಟ ರೀತಿಯಲ್ಲಿ ಆಚರಿಸುವಂತಹ ಈ ವೇಳೆಯಲ್ಲಿ ಸರ್ವರಿಗೆ ಶುಭಕಾಮನೆಗಳನ್ನ ಅರ್ಪಿಸುತ್ತಾ ಬಂಧುಗಳೇ, ಕಳೆದ 15 ವರ್ಷಗಳಿಂದ ಅಯ್ಯಪ್ಪ ಮಂದಿರವನ್ನ ಕೇಂದ್ರವನ್ನಾಗಿರಿಸಿಕೊಂಡು ಸಮಾಜೋನ್ಮುಖಿ ಧಾರ್ಮಿಕ ಚಿಂತನೆಗಳೊಂದಿಗೆ ಕೆಲಸ ಕಾರ್ಯಗಳನ್ನ ಮಾಡುತ್ತಾ ಇರತಕ್ಕಂತಹ ಅಯ್ಯಪ್ಪ ಫ್ರೆಂಡ್ಸ್ ಕ್ಲಬ್ ಸತತವಾಗಿ ಜನ್ಮಾಷ್ಟಮಿಯ ದಿನದಂದು ವಿಶಿಷ್ಟ ರೀತಿಯ ಆಚರಣೆಗಳೊಂದಿಗೆ ಈ ಹಬ್ಬವನ್ನ ಆಚರಿಸ್ತಾ ಇದ್ದೇವೆ. ಈ ವರ್ಷ ನಮ್ಮ 14ನೇ ವರ್ಷದ ಹೊಸಂಗಡಿ ಮೊಸರು ಕುಡಿಕೆ ಉತ್ಸವ ಬೆಳಗಿನಿಂದ ಪ್ರಾರಂಭಗೊಂಡು ನಾನಾ ಸ್ಪರ್ಧೆಗಳನ್ನ ನಡೆಸುತ್ತಾ ಇದೀಗ ಅಪರಾಹ್ನ ನಬಿ ಕಾರ್ಯಕ್ರಮದ ಅತ್ಯಂತ ವಿಶೇಷ ಸ್ಪರ್ಧೆಗಳಲ್ಲಿ ಒಂದಾಗಿರತಕ್ಕಂತಹ ಕೃಷ್ಣ ವೇಷ ಸ್ಪರ್ಧೆ ಆರಂಭವಾಗುವಂತಹ ಸಮಯ. ಭಾಗವಹಿಸುವಂತಹ ಎಲ್ಲ ಮಕ್ಕಳ ಪೋಷಕರು ತಮ್ಮ ಎದೆ ಸಂಖ್ಯೆಗಳನ್ನ ಶೀಘ್ರದಲ್ಲೇ ಕ್ಷೇತ್ರಾಂಗಣದಿಂದ ಪಡೆದುಕೊಳ್ಳತಕ್ಕದ್ದು ತೆರವಾಯ. ಈಗ ಸಮಯ 3ರ ಸಮೀಪದಲ್ಲಿ ನಾವು ಗಳಿದ್ದೇವೆ. ಆಮಂತ್ರಣ ಪತ್ರಿಕೆಯಲ್ಲಿ ಮುದ್ರಿತಗೊಂಡಂತಹ ಸಮಯ 2 ಗಂಟೆ, ಸರಿಸುಮಾರು 1 ಗಂಟೆ ವಿಳಂಬವಾಗಿ ಈ ಕಾರ್ಯಕ್ರಮ ಇದೀಗ ಆರಂಭವಾಗಲಿದೆ. ಮೊದಲಿಗೆ ಕಂದ ಕೃಷ್ಣ 2 ವರ್ಷಕ್ಕಿಂತ ಕೆಳಗಿನ ಪ್ರಾಯದ ಮಕ್ಕಳ ವಿಭಾಗ ತೆರವಾಯ, ಮುದ್ದು ಕೃಷ್ಣ, ಆ ಬಳಿಕ ಬಾಲಕೃಷ್ಣ, ಈ ರೀತಿಯಲ್ಲಿ ಸ್ಪರ್ಧೆಗಳು ಜರುಗಲಿದ್ದು ಅಂತಿಮವಾಗಿ ರಾಧಾಕೃಷ್ಣ ಸ್ಪರ್ಧೆ ಸಂಪನ್ನಗೊಳ್ಳಲಿದೆ ತೆರವಾಯ ಧಾರ್ಮಿಕ ಸಭಾ ಕಾರ್ಯಕ್ರಮ. ಸೊ ಬಂಧುಗಳೇ, ದಯವಿಟ್ಟು ವಿಳಂಬವನ್ನ ಮಾಡದೆ ತಮ್ಮ ತಮ್ಮ ಎದೆ ಸಂಖ್ಯೆಗಳನ್ನ ಮೊದಲಾಗಿ ಪಡೆಕೊಳ್ಳತಕ್ಕದ್ದು ಎಂಬ ಮಾಹಿತಿಯನ್ನು ರವಾನಿಸುತ್ತಾ ಇದ್ದೇವೆ. ಪುಟ್ಟ ಪುಟ್ಟ ಕಂದ ಮಕ್ಕಳನ್ನ ವೇಷಭೂಷಣಗಳನ್ನ ತುಡಿಸಿ ಕೃಷ್ಣಯರನ್ನಾಗಿ ರಾಧೆಯರನ್ನಾಗಿ ಮಾಡಿಸಿ ಅನೇಕ ಸಮಯಗಳ ಕಾಲ ಅವರನ್ನ ಪಾಲಿಸುವುದು ಕಷ್ಟ. ಇದೆಲ್ಲವೂ ಕೂಡ ಗೊತ್ತಿರತಕ್ಕಂಥ ವಿಚಾರ. ದಯವಿಟ್ಟು ಉಳಿದೆಲ್ಲರೂ ಕೂಡ ತಮ್ಮ ತಮ್ಮ ಕರ್ತವ್ಯವನ್ನ ಅತ್ಯಂತ ವೇಗವಾಗಿ ನಿಭಾಯಿಸುವಂತೆ ಮಗದೊಮ್ಮೆ ವಿನಂತಿ. ഇവിടെ കൂടിയിട്ടുള്ള എല്ലാ ഭക്തജനങ്ങൾക്കും ഭക്തി നിർഭരമായ അന്തരീക്ഷത്തിലേക്ക് സ്വാഗതം അറിയിച്ചുകൊണ്ട് അമ്പാടിക്കണ്ണന്റെ ജന്മാഷ്ടമി ആഘോഷിച്ചുകൊണ്ടിരിക്കുന്ന ഈ വേളയിൽ അതോടൊപ്പം ഇന്ന് ഈ വർഷം രാജ്യം 79ാം സ്വാതന്ത്ര്യ ദിനം ആഘോഷിക്കപ്പെടുകയാണ്. ഈ വേളയിൽ എല്ലാവർക്കും ഹൃദയംഗമമായ അഭിനന്ദനങ്ങൾ, അഭിവാദ്യങ്ങൾ അറിയിച്ചുകൊണ്ട് കഴിഞ്ഞ 15ഓളം വർഷങ്ങളായി ഹൊസങ്കടി അയ്യപ്പ ഭജന മന്ദിരം കേന്ദ്രീകരിച്ചുകൊണ്ട് കലാസാംസ്കാരിക സാമൂഹിക ജീവകാരുണ്യ വിദ്യാഭ്യാസ മേഖലകളിലെ നിറസാന്നിധ്യമായ ശ്രീ അയ്യപ്പ ഫ്രണ്ട്സ് ക്ലബിൻ്റെ 14ാമത് ഹൊസങ്കടി മുസറ് കുടിക്ക് ഉത്സവമാണ് ഇവിടെ അരങ്ങേറിക്കൊണ്ടിരിക്കുന്നത്. അല്പസമയത്തിനകം ഉച്ചയ്ക്ക് ശേഷമുള്ള കൃഷ്ണവേഷ സ്പർധാ മത്സരങ്ങൾ ആരംഭിക്കാനിരിക്കെ ഈ മത്സരത്തിൽ മത്സരിക്കുന്ന എല്ലാ കുട്ടികളും വീട്ടുകാർ പെട്ടെന്ന് തന്നെ ചെസ് നമ്പറുകൾ സ്വീകരിക്കണമെന്ന് അറിയിക്കുകയാണ്. ഈ മത്സരം നിയന്ത്രിക്കാനുള്ള വിധികർത്താക്കളൊക്കെ എത്തിക്കഴിഞ്ഞു. ഇനി മത്സരം ആരംഭിക്കേണ്ട സമയം ഇതാ ആഗമമായിരിക്കുകയാണ്. ಮುಂದಿನ 5 ನಿಮಿಷಗಳ ಅವಧಿಯಲ್ಲಿ ಸ್ಪರ್ಧೆ ಆರಂಭ ಎಂಬ ಸೂಚನೆ ಬರುತ್ತಾ ಇದೆ. ಇವತ್ತಿನ ಎಲ್ಲ ಕಾರ್ಯಕ್ರಮಗಳು ನಮ್ಮ ಗಡಿನಾಡ ಹೆಮ್ಮೆಯ ಖಾಸಗಿ ವಾಹಿನಿ ನಮ್ಮ ಮೀಡಿಯಾ 24x7 ನೇರ ಪ್ರಸಾರವನ್ನು ಮಾಡುತ್ತಾ ಇದ್ದು ವಿಶ್ವದಾದ್ಯಂತ ಇರತಕ್ಕಂತಹ ಎಲ್ಲ ಭಕ್ತ ಮಹಾಶಯರ ಬಳಿಗೆ ತಲುಪಿಸುವಂತಹ ಕಾಯಕದಲ್ಲಿ ನಮ್ಮ ಮೀಡಿಯಾ 24x7.
ಕೃಷ್ಣ ವೇಷ ಸ್ಪರ್ಧೆಯ ಬಳಿಕ ಇವತ್ತು ಸಂಜೆ ನಡೆಯುವಂತಹ ಧಾರ್ಮಿಕ ಸಭಾ ಕಾರ್ಯಕ್ರಮ 6:30 ಗಂಟೆಗೆ ಆರಂಭವಾಗಲಿದ್ದು, ಸಭಾ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳುವವರು ಅಯ್ಯಪ್ಪ ಫ್ರೆಂಡ್ಸ್ ಕ್ಲಬ್ ರಿಜಿಸ್ಟರ್ಡ್ ಹೊಸಂಗಡಿ ಇದರ ಅಧ್ಯಕ್ಷರಾಗಿರುವಂತಹ ಶ್ರೀ ದಿವ್ಯರಾಜ್. ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಶ್ರೀ ಕಿರಣ್ ಶೆಟ್ಟಿಮಾಡ. ಆಡಳಿತ ಮುಕ್ತೇಸರರು ಶ್ರೀ ದೈವಗಳ ಮಾಡ ಉದ್ಯಾವರ, ಶ್ರೀ ಧೀರಜ್ ವಿ ಉದ್ಯಾವರ, ಬಿಸಿನೆಸ್ ಲೀಡರ್ಶಿಪ್ ಕೋಚ್ ಅಂಡ್ ಮೋಟಿವೇಶನಲ್ ಸ್ಪೀಕರ್. ಗೌರವಾನ್ವಿತ ಶ್ರೀ ಪವನ್ ಅಂಜರೆ, ಉದ್ಯಮಿಗಳು. ಶ್ರೀ ವೀರಭದ್ರ ದೇವಸ್ಥಾನ ಹೊಸಂಗಡಿ, ಇಲ್ಲಿಯ ಅಧ್ಯಕ್ಷರಾಗಿರತಕ್ಕಂಥ ಶ್ರೀ ಗುರುಪ್ರಸಾದ್ ಕೋಡಿಬೈಲ್, ಇಂಜಿನಿಯರ್. ಮಂಜೇಶ್ವರ ಗ್ರಾಮ ಪಂಚಾಯತ್ ಸದಸ್ಯರಾಗಿರುವಂತಹ ಆದರ್ಶ ಬಿಎಂ. ಸಭಾ ಕಾರ್ಯಕ್ರಮದ ಗೌರವ ಉಪಸ್ಥಿತಿಯಲ್ಲಿ ಗೌರವಾನ್ವಿತ ಶ್ರೀ ಉದಯ ಪಾವಡ, ಗುರುಸ್ವಾಮಿಗಳು, ಶ್ರೀ ಕ್ಷೇತ್ರ ಹೊಸಂಗಡಿ. ಶ್ರೀ ನವೀನ್ ರಾಜ್ ಕೆಜೆ, ಅಡ್ವೊಕೇಟ್, ನೋಟರಿ, ಭಾರತ ಸರ್ಕಾರ. ಗೌರವ ಅಧ್ಯಕ್ಷರು ಅಯ್ಯಪ್ಪ ಫ್ರೆಂಡ್ಸ್ ಕ್ಲಬ್ ಹೊಸಂಗಡಿ ಮತ್ತು ಶ್ರೀ ಅಯ್ಯಪ್ಪ ಕ್ಷೇತ್ರ ಹೊಸಂಗಡಿ. ಜೊತೆಯಲ್ಲಿ ಶ್ರೀಮತಿ ರಜನಿ ಶ್ರೀಧರ್, ಅಧ್ಯಕ್ಷೆ ಶ್ರೀ ಅಯ್ಯಪ್ಪ ಸೇವಾ ಮಾತೃ ಸಮಿತಿ ಹೊಸಂಗಡಿ. ಧಾರ್ಮಿಕ ಸಭಾ ಕಾರ್ಯಕ್ರಮದ ತರುವಾಯ ವಿವಿಧ ಭಜನಾ ತಂಡಗಳಿಂದ ಭಜನೆ. ರಾತ್ರಿ 9ರಿಂದ ಶ್ರೀ ಕಾಳಿಕಾ ಪರಮೇಶ್ವರಿ ದೇವಸ್ಥಾನದಿಂದ ಹೊಸಂಗಡಿಯವರೆಗೆ ಬೀದಿ ಮೊಸರು ಕುಡಿಕೆ ಉತ್ಸವ. ಮಧ್ಯರಾತ್ರಿ 12 ಗಂಟೆಗೆ ಭಜನಾ ಮಂಗಳಾಚರಣೆ. ಇಲ್ಲಿಗೆ ಇವತ್ತಿನ ಈ ವರ್ಷದ ಕಾರ್ಯಕ್ರಮ ಪೂರ್ಣಗೊಳ್ಳಲಿದೆ. ಈ ಕಾರ್ಯಕ್ರಮಕ್ಕೆ ತನು ಮನ ಧನಗಳಿಂದ ಸಹಕರಿಸಿದಂತಹ ಸರ್ವರಿಗೆ ಧನ್ಯವಾದಗಳು. ಜೊತೆಯಲ್ಲಿ ನಮಿ ಸಂಸ್ಥೆಯ 14ನೇ ವರ್ಷದ ಈ ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆಗಳಲ್ಲಿ ಜಾಹೀರಾತಿನ ಮೂಲಕ ಸಹಕಾರವನ್ನು ನೀಡಿದಂತಹ ಎಲ್ಲ ಸಂಘ ಸಂಸ್ಥೆಗಳಿಗೂ ಕೂಡ ಅಯ್ಯಪ್ಪ ಫ್ರೆಂಡ್ಸ್ ಕ್ಲಬ್ ಸಂಸ್ಥೆಯ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದಾವೆ. ಫುಡ್ ಲ್ಯಾಂಡ್, ತಟ್ಟುಗಡ, ಹೊಸಂಗಡಿ, ಮಂಜೇಶ್ವರ್, ಹಿಂದೂಸ್ತಾನ್ ಬ್ರ್ಯಾಂಡ್ ಲುಕ್, ಶ್ರೀ ಕನಿಲಾ ಜನರಲ್ ಸ್ಟೋರ್ಸ್ ಹೊಸಂಗಡಿ, ನಮ್ಮ ಮೀಡಿಯಾ 24x7, ಶುಭಾರಂಭ, ಜಾತ್ರೆ, ನೇಮೋತ್ಸವ, ಸಾಂಸ್ಕೃತಿಕ, ಧಾರ್ಮಿಕ, ಕ್ರೀಡಾ ಇನ್ನಿತರ ಕಾರ್ಯಕ್ರಮಗಳ ನೇರ ಪ್ರಸಾರಕ್ಕಾಗಿ ಸಂಪರ್ಕಿಸಿ ಜಗದೀಶ್ ಮಡಿವಾಳ್. ಅತಿಥಿ ಕ್ಯಾಟರರ್ಸ್, ಕ್ಯಾಟರಿಂಗ್ ಸರ್ವಿಸಸ್, ಕೊರಗತನೆಯ ಸೇವಾ ಸಮಿತಿ, ಅಂಬಿಕಾ ಕಾಂಪ್ಲೆಕ್ಸ್, ಹಿಲ್ ಸೈಡ್, ಅಂಗಡಿ ಪದವು. ಫೈನ್ ಪವರ್ ಟೂಲ್ಸ್ ರೆಂಟಲ್, ಡಿಜಿಟಲ್ ಕೇಬಲ್ ವಿಷನ್, ಇಂಟರ್ನೆಟ್ ಅಂಡ್ ಕೇಬಲ್ ಟಿವಿ ಸರ್ವಿಸ್ ಪ್ರೊವೈಡರ್ ಹೊಸಂಗಡಿ ಮಂಜೇಶ್ವರ್. ಶ್ರೀ ಲಕ್ಷ್ಮಿ ಇಂಡಸ್ಟ್ರೀಸ್, ಚೇತನಗರ, ಅಂಗಡಿ ಪದವು. ಬ್ರ್ಯಾಂಡ್ಸ್ ಮೊಬೈಲ್ ನಿಯರ್ ಸ್ಟೇಟ್ ಬ್ಯಾಂಕ್, ಮ್ಯಾಂಗ್ಳೂರ್. ಅಮ್ಮ ಎಂಟರ್ಪ್ರೈಸಸ್, ಟೆಂಪಲ್ ರೋಡ್, ಉಪ್ಪಳ. ವಿಧಾನ್ ಪ್ರೊಪರೈಟರ್ ಶ್ರೀ ವಿದ್ಯಾಲಕ್ಷ್ಮಿ ಎಲ್ ಶೆಟ್ಟಿ. ಶಿವಶಕ್ತಿ ಫ್ರೆಂಡ್ಸ್ ಕ್ಲಬ್ ರಿಜಿಸ್ಟರ್ಡ್ ಮೂರತನೆ. ಅಜ್ಜ ಲಾಟ್ರಿ ಏಜೆನ್ಸಿ, ಉಪ್ಪಡ, ಹೊಸಂಗಡಿ. ಚಕ್ರವರ್ತಿ ಹೊಸಂಗಡಿ. ಎಫ್ಕೋ ಪ್ಲೈವುಡ್ ಕೆಮಿಕಲ್ ಕನ್ಸ್ಟ್ರಕ್ಷನ್ ಹೊಸಂಗಡಿ ಮಂಜೇಶ್ವರ್. ಹಿಂದೂಸ್ತಾನ್ ಲಾಡ್ಜ್ ಅಂಡ್ ಪಾರ್ಟಿ ಹಾಲ್, ಹಿಂದೂಸ್ತಾನ್ ರೆಡಿಮೇಡ್ ಕಾಂಕ್ರೀಟ್ ಕಾಂಪೌಂಡ್ ವಾಲ್, ಐಡಿಯಲ್ ಚಿಕನ್ and Bangalore Iyengar Bakery, KC Road, Talapadi. Pavani Silks and Fabrics, Hampangata, Mangalore. ಈ ಎಲ್ಲ ಸ್ಥಾಪನೆಗಳಿಗೂ ನದಿ ಅರಿಯಿಸಿಕೊಂಡು ಅಲ್ಪ ಸಮಯದನಗಂ ಕೃಷ್ಣ ವೇಷ ಮತ್ಸರಂ ഇവിടെ ആരംഭിക്കും.
मन मंदिर में सजे बिहारी, मनमोहन तेरी छवि अति प्यारी। मन मंदिर में सजे बिहारी, मनमोहन तेरी छवि अति प्यारी। बंसी बजैया रास रचैया, तारनहार मेरे तुम ही के भैया। तुमसे बड़ा कहाँ कौन कन्हैया। श्री कृष्ण गोविंद हरे राज, सबके स्वामी अंतर्यामी पूर्ण कीजिए काज। लीला परंपार तेरी तुम माखन चोर कहावे। भव सागर से सबकी नैया तू ही पार लगावे। भक्तों का सहारा तू बांसुरी वाला, मथुरा के बसैया ओ नंद के लाला। तेरी भक्ति में नाचे सबका तातैया। श्री कृष्ण गोविंद, श्री कृष्ण गोविंद हरे मुरारे। हे नाथ नारायण वासुदेवा, हे नाथ नारायण वासुदेवा। सबकी राज, सबके स्वामी अंतर्यामी पूर्ण कीजिए काज। सबकी राज, सबके स्वामी अंतर्यामी पूर्ण कीजिए काज। ಮಗದೊಮ್ಮೆ ವಿನಂತಿ, ಭಾಗವಹಿಸುವ ಮಕ್ಕಳ ಪೋಷಕರು ದಯವಿಟ್ಟು ತಮ್ಮ ಎದೆ ಸಂಖ್ಯೆಗಳನ್ನು ಶೀಘ್ರದಲ್ಲಿ ಪಡೆದುಕೊಳ್ಳತಕ್ಕದ್ದು. ರಕ್ತೇಶ್ವರಿ ದೈವ ಕ್ಷೇತ್ರದ ಒಳಭಾಗದಲ್ಲಿ ವಿವಿಧ ಕ್ಯಾಟಗರಿಗಳಲ್ಲಿ ಭಾಗವಹಿಸುವ ಮಕ್ಕಳಿಗೆ ಅಲ್ಲಿ ಚೆಸ್ ನಂಬರ್ಗಳನ್ನು, ಎದೆ ಸಂಖ್ಯೆಗಳನ್ನು ನೀಡಲಾಗುವುದು. ದಯವಿಟ್ಟು ಸ್ವೀಕರಿಸುವಂತೆ. ಜೊತೆಯಲ್ಲಿ ಮತ್ತೊಂದು ಸೂಚನೆ, ಭಾಗವಹಿಸುವಂತಹ ಮಕ್ಕಳ ಅತ್ಯಂತ ಆಕರ್ಷಕ ಭಾವಚಿತ್ರಗಳನ್ನ, ಅತ್ಯಂತ ಸ್ಪಷ್ಟ ಚಿತ್ರಗಳನ್ನ ತಮ್ಮದಾಗಿಸಿಕೊಳ್ಳುವವರೇ ಜಿಜೆ ಕ್ಯಾಪ್ಚರ್ಸ್ ನಮ್ಮ ಜೊತೆ ಇದ್ದಾರೆ. ನಿಮ್ಮ ಮಕ್ಕಳ ಆಕರ್ಷಕ ಅತ್ಯಂತ ಸ್ಪಷ್ಟ ಭಾವಚಿತ್ರಗಳಿಗಾಗಿ ಸಂಪರ್ಕಿಸಬಹುದಾಗಿದೆ. ಜಿಜೆ ಕ್ಯಾಪ್ಚರ್ಸ್. जग जाएंगे राम आएंगे, मेरी झोपड़ी के भाग आज जग जाएंगे राम आएंगे। राम आएंगे तो अंगना सजाऊंगी, दीप जला के दिवाली मैं मनाऊंगी। राम आएंगे तो अंगना सजाऊंगी, दीप जला के दिवाली मैं मनाऊंगी। मेरे जन्मों के सारे पाप मिट जाएंगे राम आएंगे, मेरी झोपड़ी के भाग आज जग जाएंगे राम आएंगे। राम झूलेंगे तो ತಡವಾಗಿ ಬರುತ್ತಾ ಇರತಕ್ಕಂತಹ ಸ್ಪರ್ಧಾಳುಗಳ ಪೋಷಕರ ಗಮನಕ್ಕೆ, मीठे में भजन ಸ್ಪರ್ಧಾಳುಗಳಿಗೆ ಎದೆ ಸಂಖ್ಯೆಗಳನ್ನ ರಕ್ತೇಶ್ವರಿ ಕ್ಷೇತ್ರದ ಒಳಭಾಗದಲ್ಲಿ तो पलना ನಾವು ನೀಡುತ್ತಾ ಇದ್ದೇವೆ. ದಯವಿಟ್ಟು ಅಲ್ಲಿಗೆ ತೆರಳಿ ಮೊದಲ ಕರ್ತವ್ಯವಾದಂತಹ ಎದೆ ಸಂಖ್ಯೆಗಳನ್ನ ಪಡೆಕೊಳ್ಳತಕ್ಕದ್ದು ಎಂಬುದಾಗಿ ನಾವು ಮತ್ತೊಮ್ಮೆ ನೆನಪಿಸ್ತಾ ಇದ್ದೇವೆ. जिंदगी ಸೇರತಕ್ಕಂಥ ಎಲ್ಲ ಭಕ್ತ ಮಹಾಶಯರ ಗಮನಕ್ಕೆ ಒಂದು ಪ್ರಕಟಣೆ ಮಂಗಲ್ಪಾಡಿಯ ಪ್ರತಾಪ ನಗರದಿಂದ ಬರುತ್ತಾ ಇದೆ. मेरी झोपड़ी ಸಾರ್ವಜನಿಕ ಗೌರಿ ಗಣೇಶೋತ್ಸವದ ನಿಮಿತ್ತ ಕಳೆದ 2 ವರ್ಷಗಳಿಂದ ಅತ್ಯಂತ ಯಶಸ್ವಿಯಿಂದ ನಡೆಸುತ್ತಾ ಬಂದಿರತಕ್ಕಂತಹ ಶಿವಶಕ್ತಿ ಕ್ರಿಕೆಟರ್ಸ್ ಪ್ರಾಯೋಜಕತ್ವದಲ್ಲಿ ಸಮೂಹ ನೃತ್ಯ ಸ್ಪರ್ಧೆ ಇದೇ ತಿಂಗಳ 25ನೇ ತಾರೀಕು ಸೋಮವಾರ ಸಂಜೆ 7 ಗಂಟೆಯಿಂದ ಗಣೇಶ ಮಂದಿರ ಪ್ರತಾಪನಗರದಲ್ಲಿ ಸಂಪನ್ನಗೊಳ್ಳಲಿದೆ. ಸಮೂಹ ನೃತ್ಯ ಸ್ಪರ್ಧೆಯಲ್ಲಿ ಪ್ರಥಮ ನಗದು ಪುರಸ್ಕಾರ 10,000, ದ್ವಿತೀಯ 7,000, ತೃತೀಯ 4,000 ಜೊತೆ ಶಾಶ್ವತ ಫಲಕಗಳು ಬೇರೆ. ಒಂದು ತಂಡದಲ್ಲಿ ಕನಿಷ್ಠ 5 ಮಂದಿ, ಗರಿಷ್ಠ 10 ಮಂದಿ. ಸಮಯ ಮಿತಿ 10 ನಿಮಿಷಗಳಾಗಿವೆ. ಪ್ರಾಯ ಮಿತಿ ಇಲ್ಲ, ಭಾಷಾ ಮಿತಿ ಇಲ್ಲ. ಭಾಗವಹಿಸುವ ತಂಡಗಳು ನೋಂದಣಿಯನ್ನು ಮಾಡಿಕೊಳ್ಳುವಂತೆ ಸೂಚನೆ. ಇದೇ ತಿಂಗಳ 25ನೇ ತಾರೀಕು
ಸಮೂಹ ನೃತ್ಯ ಸ್ಪರ್ಧೆ ಪ್ರತಾಪ ನಗರದಲ್ಲಿ. ശ്രദ്ധിക്കുക, കന്ദകൃഷ്ണ വിഭാഗത്തോടുകൂടി ഈ വർഷത്തെ കൃഷ്ണവേഷ മത്സരം ആരംഭിക്കുന്നു. ചെസ് നമ്പർ 1 തയ്യാറെടുപ്പ് പൂർത്തീകരിക്കണമെന്ന് അറിയിക്കുകയാണ്. വേദികരികെ എത്തുക. കന്ദകൃഷ്ണ ವಿಭಾಗದೊಂದಿಗೆ ಈ ವರ್ಷದ ಕೃಷ್ಣವೇಷ ಸ್ಪರ್ಧೆ ಪ್ರಾರಂಭವಾಗುತ್ತಾ ಇದೆ. ಎದಸಂಖ್ಯೆ 1 ವೇದಿಕೆಯ ಬಳಿ ತಲುಪುವಂತೆ ಸೂಚನೆ. ಈ ಒಂದು ಸ್ಪರ್ಧೆಯ ನಿರ್ಣಾಯಕರಾಗಿ ನಮ್ಮ ಜೊತೆ ಗೌರವಾನ್ವಿತ ರೇಷ್ಮಾ ಬೇರಿ, ಅಧ್ಯಾಪಿಕೆ, ಗೌರ್ಮೆಂಟ್ ಶಾಲೆ ಸಾಲೆತ್ತೂರು, ಅದೇ ರೀತಿಯಲ್ಲಿ ನಮ್ಮ ಊರಿನ ಹೆಮ್ಮೆಯ ಚಿತ್ರ ಕಲಾವಿದರಾಗಿರುವಂತಹ ಶ್ರೀ ಹರೀಶ್ ಕುಂಬ್ಳೆ ಅವರಿದ್ದಾರೆ. ಜೊತೆಯಲ್ಲಿ ಮತ್ತೊರ್ವೆ ತೀರ್ಪುಗಾರರಾಗಿ ನಮ್ಮ ಜೊತೆ ಈ ವರ್ಷ ಭಾಗವಹಿಸ್ತಾ ಇದ್ದಾರೆ ಸಹ್ಯಾದ್ರಿ ಇಂಗ್ಲಿಷ್ ಮೀಡಿಯಂ ಶಾಲೆ ಉಳ್ಳಾಳ ಇಲ್ಲಿಯ ಅಧ್ಯಾಪಿಕೆಯಾಗಿರುವಂತಹ ವಿದ್ಯಾಶ್ರೀ ಹೊಸಂಗಡಿ, ಕ್ಷಮಿಸಿ ವಿಜಯಶ್ರೀ ಹೊಸಂಗಡಿ. ಈ ತೀರ್ಪುಗಾರರ ಪೀಠಕ್ಕೆ ನಾವು ಬರಮಾಡಿಕೊಳ್ತಾ ಇದ್ದೇವೆ. ಸ್ಪರ್ಧಾಳುಗಳ ಗಮನಕ್ಕೆ, ಕಂದಕೃಷ್ಣ ವಿಭಾಗದೊಂದಿಗೆ ಸ್ಪರ್ಧೆ ಆರಂಭವಾಗುತ್ತಾ ಇದ್ದು, ಈ ವಿಭಾಗದಲ್ಲಿ ಸಂಖ್ಯೆ 1 ಪ್ರಾರಂಭವಾಗಲಿದೆ. ಕ್ರಮ ಸಂಖ್ಯೆ ಮುಂದುವರಿದ ಸಂಖ್ಯೆಗಳೆಲ್ಲ ತಮ್ಮ ಪೂರ್ವ ತಯಾರಿಯನ್ನ ನಡೆಸಿ ವೇದಿಕೆಯ ಬಳಿ ಇರತಕ್ಕದ್ದು. ದಯವಿಟ್ಟು ವಿಳಂಬವನ್ನ ಮಾಡಬೇಡಿ. ಆರಂಭದಲ್ಲಿ ಹೇಳಿದ ವಿಷಯವನ್ನ ಮತ್ತೊಮ್ಮೆ ನಿಮ್ಮ ಮುಂದೆ ಇಡ್ತಾ ಇದ್ದಾವೆ. ಪುಟ್ಟ ಮಕ್ಕಳನ್ನ ವೇಷಭೂಷಣಗಳನ್ನ ತೊಡಿಸಿ ಹೆಚ್ಚು ಸಮಯ ನಿಲ್ಲಿಸುವುದು ಬಹಳಷ್ಟು ಕಠಿಣ. ಎಲ್ಲ ವಿಷಯಗಳನ್ನ ಗಮನದಲ್ಲಿಟ್ಟುಕೊಂಡು ಉಳಿದೆಲ್ಲ ಸ್ಪರ್ಧಾಳುಗಳು ಕ್ಲಪ್ತ ಸಮಯಕ್ಕೆ ತಮ್ಮ ಮಕ್ಕಳನ್ನ ಸ್ಪರ್ಧೆಯಲ್ಲಿ ಭಾಗವಹಿಸುವಂತೆ ಮಾಡುವಂತೆ ಮನವಿ. ಕಂದಕೃಷ್ಣ ವಿಭಾಗದಲ್ಲಿ ಸ್ಪರ್ಧಿಸುವಂತಹ ಸ್ಪರ್ಧಾಳುಗಳು
ಪ್ರಧಾನ ವೇದಿಕೆಯ ಬಲಭಾಗದಲ್ಲಿ ಇರುವಂತೆ ಮನವಿ. ಸ್ಪರ್ಧೆ ಆರಂಭವಾದ ಬಳಿಕ ದಯವಿಟ್ಟು ನಿರಂತರವಾಗಿ ಸ್ಪರ್ಧೆಯನ್ನು ಮುಂದುವರಿಸಲು ಉಳಿದ ಸ್ಪರ್ಧಾಳುಗಳು ಸಹಕರಿಸಬೇಕು. ಸರ್ವರನ್ನ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುವ ಮೂಲಕ ಅಯ್ಯಪ್ಪ ಫ್ರೆಂಡ್ಸ್ ಕ್ಲಬ್ ಹೊಸಂಗಡಿ ಸಂಸ್ಥೆಯ 14ನೆಯ ವರ್ಷದ ಹೊಸಂಗಡಿ ಮೊಸರು ಕುಡಿಕೆ ಉತ್ಸವದ ಅತ್ಯಂತ ಆಕರ್ಷಣೀಯ ಸ್ಪರ್ಧೆ ಕೃಷ್ಣ ವೇಷ ಸ್ಪರ್ಧೆಯ ಮೊದಲ ವಿಭಾಗ ಕಂದ ಕೃಷ್ಣ ವೇಷ ಸ್ಪರ್ಧೆ ತೀರ್ಪುಗಾರ ಗಮನಕ್ಕೆ. ಇದೀಗ ಮೊದಲ ಸ್ಪರ್ಧಾಳು ಬರ್ತಾ ಇದ್ದಾರೆ. ಎದೆ ಸಂಖ್ಯೆ 1. ಚೆಸ್ ನಂಬರ್ 1 ಈಸ್ ಆನ್ ದ ಸ್ಟೇಜ್. ചിരിതൂകി കളിയാടി വാവാ കണ്ണ എൻ ഗുരുവായൂരമ്പാടി കണ്ണ വാവാ. 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 പൊന്നോട കുഴലൂതി വാവാ കണ്ണ വർണ്ണമയിൽ പീലി ചൂടി വാവാ കണ്ണ. പൊന്നോട കുഴലൂതി വാവാ കണ്ണ വർണ്ണമയിൽ പീലി ചൂടി വാവാ കണ്ണ. ചിരിതൂകി കളിയാടി വാവാ കണ്ണ എൻ ഗുരുവായൂരമ്പാടി കണ്ണ വാവാ. കണ്ണ 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 കണ്ണ. ചിരിതൂകി കളിയാടി വാവാ കണ്ണ എൻ ഗുരുവായൂരമ്പാടി കണ്ണ വാവാ. കൈ നിറയെ വെണ്ണ തരാം വാവാ കണ്ണ നറുനെയ്യും പാലും തരാം വാവാ കണ്ണ. കൈ നിറയെ വെണ്ണ തരാം വാവാ കണ്ണ നറുനെയ്യും പാലും തരാം വാവാ കണ്ണ. ഓടാതെ ഒളിക്കാതെ വാവാ കണ്ണ ഓടക്കുഴലൂതിയൂതി വാവാ കണ്ണ. ಧನ್ಯವಾದಗಳು. ಭಾಗವಹಿಸುವಂತಹ ಸ್ಪರ್ಧಾಳುಗಳ ಗಮನಕ್ಕೆ ಪ್ರತಿ ಸ್ಪರ್ಧಾಳುವಿಗೆ 3 ವಿಭಾಗದಲ್ಲಿ ಅಥವಾ ಕಂದ ಕೃಷ್ಣ, ಮುದ್ದು ಕೃಷ್ಣ, ಬಾಲಕೃಷ್ಣ ಈ 3 ವಿಭಾಗಗಳಲ್ಲಿ ಗರಿಷ್ಠ 2 ನಿಮಿಷಗಳ ಸಮಯಾವಕಾಶವನ್ನು ವೇದಿಕೆಯಲ್ಲಿ ನೀಡಲಾಗುವುದು. ಜೊತೆಯಲ್ಲಿ ನಮ್ಮ ತೀರ್ಪುಗಾರರು 3 ವಿಭಾಗಗಳಲ್ಲಿ ಕೇಂದ್ರಿತಗೊಂಡಿರತಕ್ಕಂತಹ ತೀರ್ಪನ್ನು ನೀಡಲಿದ್ದಾರೆ. ಕಾಸ್ಟ್ಯೂಮ್, ಎಕ್ಸ್ಪ್ರೆಷನ್ ಮತ್ತು ಪರ್ಫಾರ್ಮೆನ್ಸ್ ಈ 3 ವಿಭಾಗಗಳಲ್ಲಿ ಒಟ್ಟು ಸೇರಿಸಿ ಗರಿಷ್ಠ ಅಂಕಗಳು ಗಳಿಸುವಂತಹ ಸ್ಪರ್ಧಾಳುಗಳಿಗೆ ಬಹುಮಾನಗಳು ಲಭ್ಯವಾಗಲಿದೆ. ಇದೀಗ ಕಂದ ಕೃಷ್ಣ ವೇಷ ಸ್ಪರ್ಧೆಯಲ್ಲಿ ಮುಂದೆ ಎದೆ ಸಂಖ್ಯೆ 2 ಚೆಸ್ ನಂಬರ್ 2. जय जनार्दना कृष्ण राधिका पदे जन विमोचना कृष्ण जन्म मोचना. जय जनार्दना कृष्ण राधिका पदे जन विमोचना कृष्ण जन्म मोचना. गरुड वाहना कृष्ण
सुरुचिरानना कृष्ण शौर्यवारिधे मुरहरा विभो कृष्ण मुक्तिदायका विमलपालका कृष्ण वल्लभीपते कमललोचना कृष्ण कामदायका जय जनार्दना कृष्ण राधिकापदे जनविमोचना कृष्ण जन्ममोचना विमलगात्रवा कृष्ण भक्तवत्सला चरणपल्लवं कृष्ण करुणकोमलं कुवलयेक्षणा कृष्ण कोमलाकृते तव पदाम्बुजं कृष्ण शरणमेक ಧನ್ಯವಾದಗಳು. ಎದ ಸಂಖ್ಯೆ 2 ತಮ್ಮ ಪ್ರದರ್ಶನವನ್ನು ನೀಡಿದ್ದಾರೆ. ಭಾಗವಹಿಸುವ ಮತ್ತು ಇನ್ನು ಭಾಗವಹಿಸಲಿರುವಂತಹ ಎಲ್ಲ ಕಂದ ಮಕ್ಕಳ ಮತ್ತು ಪೋಷಕರ ಗಮನಕ್ಕೆ, ಕಂದ ಕೃಷ್ಣ ವೇಷ ಸ್ಪರ್ಧೆಯಲ್ಲಿ ಒಟ್ಟು 20 ಸ್ಪರ್ಧಾಳುಗಳು ಇದ್ದು, ಈ ಎಲ್ಲ ಸ್ಪರ್ಧಾಳುಗಳು ಕೊನೆಯ ತನಕ, ಈ ಒಂದು ಸ್ಪರ್ಧಾ ವಿಭಾಗದ ಕೊನೆಯ ತನಕ ತಮ್ಮ ತಮ್ಮ ವೇಷಭೂಷಣಗಳೊಂದಿಗೆ ಮಕ್ಕಳನ್ನು ನಿಲ್ಲಿಸಬೇಕು. ಕೊನೆಯಲ್ಲಿ ಒಂದು ಗ್ರೂಪ್ ಫೋಟೋ ಇದೆ, ಅದಕ್ಕೋಸ್ಕರ ಮಕ್ಕಳನ್ನ ಅಲ್ಲಿಯ ತನಕ ಇದೇ ರೀತಿಯಲ್ಲಿ ನಿಲ್ಲಿಸುವಂತೆ ಮನವಿಯ ತರುವಾಯ ವೇದಿಕೆಗೆ ಎದೆ ಸಂಖ್ಯೆ 3 ಚೆಸ್ ನಂಬರ್ 3. ಕಣ್ಣ 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 ನೀಲಕಾರುಣಿ ವರ್ಣ ಕಣ್ಣ 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 ನೀಲಕಾರುಣಿ ವರ್ಣ ഓടക്കുഴലൂതിനി ഓടിവായോ കളിയാടിവായോ ഓടക്കുഴലൂതിനി ഓടിവായോ കളിയാടിവായോ കുഞ്ഞിക്കൈയിൽ തരാം നറുവിണ്ണ കണ്ണ കണ്ണ കുഞ്ഞിക്കൈ രണ്ടിലും നറുവിണ്ണ തരാം ഉറ തൈരും പൈമ്പാലും പകർന്നു തരാം കണ്ണ 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 നീലക്കാരുണി വർണ്ണ ഓടക്കുഴലൂതിനി ഓടിവായോ കളിയാടിവായോ ഓടക്കുഴലൂതിനി ഓടിവായോ കളിയാടിവായോ മാനസപ്പൂവിലേ മധുവും നീയേ മാനസപ്പൂവിലേ മധുവും നീയേ ആ മധുനുകരും മധുപനം നീയേ കാളിന്റെ തീരത്ത് നീലക്കടമ്പും കാത്തിരിപ്പൂ നിന്നെ പുണരാനാ ഓടക്കുഴലൂതിനി ഓടിവായോ കളിയാടിവായോ ഓടക്കുഴലൂതിനി ഓടിവായോ കളിയാടിവായോ. നന്ദി. പ്രിയ മത്സരാർത്ഥികളെ, നേരത്തെ പറഞ്ഞ കാര്യം വീണ്ടും ഞങ്ങൾ ഓർമ്മപ്പെടുത്തുകയാണ്. 2 വയസ്സിനകത്തുള്ള ഏറ്റവും ചെറിയ പ്രായത്തുള്ള കുട്ടികളുടെ ആകർഷകമായ കന്ദകൃഷ്ണ മത്സരമാണ് നിങ്ങൾ കണ്ടുകൊണ്ടിരിക്കുന്നത്. ഈ എല്ലാ കുട്ടികളുടെയും മനോഹരമായ ഫോട്ടോകൾ നമ്മുടെ GJ ക്യാപ്ചേഴ്സിൻ്റെ ഫോട്ടോഗ്രാഫർ ഏറ്റവും വില കൂടിയ ക്യാമറയുമായി വേദിയുടെ മുൻവശത്തുണ്ട്. സോ അദ്ദേഹത്തിലൂടെ നിങ്ങളുടെ കുട്ടികളുടെ ഏറ്റവും മനോഹരമായ ഫോട്ടോകൾ സ്വീകരിക്കാവുന്നതാണ്. ബന്ധപ്പെടുക GJ ക്യാപ്ചേഴ്സ്. ഇത് ഇപ്പോൾ വേദിയിലേക്ക് കടന്നു വരികയാണ്. ചെസ് നമ്പർ 4 നമ്പർ 4.
ನುಡಿ ಆಡುವ ಕಣ್ಣ ಆಲೋಲಂ ತಾಲೋಲಂ ಆಡಿವ ಕಣ್ಣ ಆನಂದ നടನ ಮಾಡು ತಾಮರ ಕಣ್ಣ താനേ ഒഴുകുന്ന ഓളങ്ങളിൽ നീളെ മുഴങ്ങുന്നു താളമേളം താനേ ഒഴുകുന്ന ഓളങ്ങളിൽ നീളെ മുഴങ്ങുന്നു താളമേളം ഗോപികാരമണ നീ ചുവട് വെച്ചു ചന്തത്തിൽ നൃത്തമാടി വേഗം വായോ ವಂದನೆಗಳು. ಕಂದಕೃಷ್ಣ ವಿಭಾಗದಲ್ಲಿ ಒಟ್ಟು 20 ಸ್ಪರ್ಧಾಳುಗಳು ಇದ್ದು 4 ಸ್ಪರ್ಧಾಳುಗಳು ತಮ್ಮ ಪ್ರದರ್ಶನವನ್ನ ನೀಡಿದ್ದಾರೆ. ಇದೀಗ ವೇದಿಕೆಗೆ ಚೆಸ್ ನಂಬರ್ 5 ಎದೆ ಸಂಖ್ಯೆ 5. ആരോ മലമ്പാടുണ്ണി ചാഞ്ചാടൻ വാവാ അഴകെഴും പൊന്നൂഞ്ഞാലിൽ ആടാൻ വാവാ ആരോ മലമ്പാടുണ്ണി ചാഞ്ചാടൻ വാവാ അഴകെഴും പൊന്നൂഞ്ഞാലിൽ ആടാൻ ഒരു പുലരിക്കതിരൊളി പോലെ ഒരു പൂവിരിയുന്നത് പോലെ പൊന്നോമന മുത്തേ വാവാ കളിയൂഞ്ഞാലാടാൻ വാവാ ആരോ മലമ്പാടുണ്ണി ചാഞ്ചാടൻ വാവാ അഴകെഴും പൊന്നൂഞ്ഞാലിൽ ആടാൻ വാവാ ಯದುಕುಲ ಬಾಲ ಗೋಪಾಲ ಯದುಕುಲ ಬಾಲ ಗೋಪಾಲ ಯಶೋದನಂದನ ಗೋಪಾಲ അടുത്തുവ നിന്നെ കാണാൻ തിടുക്കമായി അടുത്തുവ നിന്നെ കാണാൻ തിടുക്കമായി ഹരിമുരളീരവ മധുരം പകരൂ കുളിരണി തെന്നലായി ഓടി വരൂ ಧನ್ಯವಾದಗಳು. ಸ್ಪರ್ಧೆಯನ್ನು ನೇರವಾಗಿ ಮುಂದುವರಿಸುತ್ತಾ ಈ ನಡುವೆ ಒಂದು ಸೂಚನೆ. ಕಂದಕೃಷ್ಣ ವೇಷ ಸ್ಪರ್ಧೆಯ ತರುವಾಯ ಮುದ್ದುಕೃಷ್ಣ ವೇಷ ಸ್ಪರ್ಧೆ ಅರ್ಥಾತ್ 2 ವರ್ಷದಿಂದ 4 ವರ್ಷದ ಒಳಗಿನ ಮಕ್ಕಳ ವಿಭಾಗ ಮುದ್ದುಕೃಷ್ಣ ನಡೆಯಲಿದ್ದು ಈಗ ಸಮಯ 3:30 ಗಂಟೆ 4 ಗಂಟೆಗೆ ಈ ವಿಭಾಗ ಆರಂಭವಾಗುವಂತಹ ನಿರೀಕ್ಷೆಯನ್ನು ಇಟ್ಟುಕೊಂಡಿದ್ದೇವೆ. ಆ ಸಂದರ್ಭದಲ್ಲಿ ಆ ಸ್ಪರ್ಧಾ ವಿಭಾಗದಲ್ಲಿ ಸ್ಪರ್ಧಿಸುವಂತಹ ಎಲ್ಲ ಮಕ್ಕಳು ತಯಾರಿಯನ್ನು ಪೂರ್ತಿಗೊಳಿಸಿ ವೇದಿಕೆಯ ಬಳಿ ಇರತಕ್ಕದ್ದು. ಇದೀಗ ಕಂದಕೃಷ್ಣ ವೇಷ ಸ್ಪರ್ಧೆಯನ್ನು ಮುಂದುವರಿಸುತ್ತಾ ಎದೆ ಸಂಖ್ಯೆ 6.
കണ്ണാ ഗോപകുമാര അണിഞ്ഞൊരുങ്ങേണ്ടേ എന്റെ കള്ളക്കണ്ണാ നന്ദകിശോര നടനമാടേണ്ടേ ഗോപീരമണ ചൊരിയും കരുണ ഘനശ്യാമ സുന്ദര അഞ്ജന ശ്രീധര ചാരുമൂർത്തേവ കണ്ണാ ഒരു നോക്കു കാണാൻ കണ്ണാ മിഴി പിടയ്ക്കുന്നു ഒരു വാക്കു കേൾക്കാൻ എന്റെ മനത്തുടിക്കുന്നു വരു വരു കൃഷ്ണമുരാരി ഗോവർദ്ധന ഗിരിധാരി കണ്ണിറയെ നിന്നെ കാണാൻ മോഹം പെരുകുന്നു ധിമി ധിമി ദിത്താകൃതി ധികൃതി ചിത്തം തുടിക്കുന്നു. ವಂದನೆಗಳು. ಗಮನಿಸಿ, ಮುಂದಿನ ವಿಭಾಗದಲ್ಲಿ ಸ್ಪರ್ಧಿಸುವಂತಹ ಸ್ಪರ್ಧಾಳುಗಳ ಗಮನಕ್ಕೆ ರಕ್ತೇಶ್ವರಿ ಕ್ಷೇತ್ರ ಸನ್ನಿಧಿಯಲ್ಲಿ ಪರಿಸರದಲ್ಲಿ ಎದೆ ಸಂಖ್ಯೆಗಳನ್ನು ನೀಡುತ್ತಾ ಇದ್ದು, ವಿವಿಧ ವಿಭಾಗಗಳಲ್ಲಿ ಸ್ಪರ್ಧಿಸಲು ಬಾಕಿ ಇರುವಂತಹ ಎಲ್ಲ ಸ್ಪರ್ಧಾಳುಗಳು ಎದೆ ಸಂಖ್ಯೆಗಳನ್ನು ಶೀಘ್ರದಲ್ಲೇ ಪಡೆದುಕೊಳ್ಳುವಂತೆ ಮನವಿ. ಕಂದ ಕೃಷ್ಣ ಸ್ಪರ್ಧೆಯಲ್ಲಿ ತೀರ್ಪುಗಾರರ ಗಮನಕ್ಕೆ ಎದೆ ಸಂಖ್ಯೆ 7ರನ್ನ ಕಾಯ್ದಿರಿಸಲಾಗಿದೆ. 7 ಈಸ್ ಪೆಂಡಿಂಗ್. ಇದೀಗ ವೇದಿಕೆಗೆ ನಂಬರ 8 ಎದೆ ಸಂಖ್ಯೆ 8. वो है नकीला, छेड़ छबीला, वो है नटखट, वो जमुना तट, तेरे लगाए नीली बजाए कौकियों की संगरास रचाए, नीली बजैया रास रचैया शाम सलोना है जो है अलबेला मद नैनो वाला, जिसकी दीवानी ब्रिज की हर बाला, वो किसना है, वो किसना है, वो किसना है, वो किसना है, किसना है, जो है अलबेला मद नैनो वाला, जिसकी दीवानी ब्रिज की हर बाला, वो किसना है, वो किसना है, वो किसना है, किसना है। प्यार में डूबी प्यार में खोई, प्यार की धुन में जागी न सोई, प्यार में डूबी प्यार में खोई, प्यार की धुन में जागी न सोई, दुनिया से है वो अनजानी, सब कहते हैं प्रेम दीवानी, किसना से मिलती है भूल के हर बंधन, हो किसना की माला की जपती है वो जोगन। ಧನ್ಯವಾದಗಳು. ಬಂಧುಗಳೇ, ಹೊಸಂಗಡಿ ಕ್ಷೇತ್ರ ಪರಿಸರದಲ್ಲಿ ಜರುಗುವಂತಹ ಈ ಒಂದು ಹೊಸಂಗಡಿ ಮೊಸರು ಕುಡಿಕೆ ಉತ್ಸವವನ್ನು
ಅಯ್ಯಪ್ಪ ಫ್ರೆಂಡ್ಸ್ ಕ್ಲಬ್ ತಂಡ ಸಂಸ್ಥೆ ಸಾದರಪಡಿಸಿದ್ದು ಕೇವಲ ಈ ಪರಿಸರದಲ್ಲಿರುವಂತಹ ವೀಕ್ಷಕರು ಮಾತ್ರವಲ್ಲ, ನಮ್ಮ ಮೀಡಿಯಾ 24x7 ಈ ವಾಹಿನಿಯ ಮೂಲಕ ದೇಶ ವಿದೇಶಗಳಲ್ಲಿರುವಂತಹ ಎಲ್ಲ ಕೃಷ್ಣ ಭಕ್ತೆಯರು ಈ ಕಾರ್ಯಕ್ರಮದ ವೀಕ್ಷಣೆಯಲ್ಲಿದ್ದಾರೆ. ಆ ಎಲ್ಲ ವೀಕ್ಷಕರನ್ನ ಹೊಸಂಗಡಿಯ ಅಯ್ಯಪ್ಪ ಕ್ಷೇತ್ರದ ಈ ವಠಾರಕ್ಕೆ ಸ್ವಾಗತಿಸುವ ಮೂಲಕ ಕಳೆದ 15 ವರ್ಷಗಳಿಂದ ನಿರಂತರವಾಗಿ ಅಯ್ಯಪ್ಪ ಕ್ಷೇತ್ರವನ್ನು ಕೇಂದ್ರವನ್ನಾಗಿರಿಸಿಕೊಂಡು ಧಾರ್ಮಿಕ, ಸಾಂಸ್ಕೃತಿಕ, ವಿದ್ಯಾ ರಂಗಗಳಲ್ಲಿ, ಆರೋಗ್ಯ ರಂಗಗಳಲ್ಲಿ ತೊಡಗಿಸಿಕೊಂಡಿರುವಂತಹ ನಮ್ಮ ಸಂಸ್ಥೆಯ 14ನೆಯ ವರ್ಷದ ಹೊಸಂಗಡಿ ಮೊಸರು ಕೂಡಿಕೆ ಉತ್ಸವದ ವಿವಿಧ ಸ್ಪರ್ಧೆಗಳಲ್ಲಿ ಒಂದಾಗಿರುವಂತಹ ಕೃಷ್ಣ ವೇಷ ಸ್ಪರ್ಧೆಯ ಕಂದ ಕೃಷ್ಣ ವಿಭಾಗದಲ್ಲಿ ಇದೀಗ ವೇದಿಕೆಯಲ್ಲಿ ಚೆಸ್ ನಂಬರ್ 9, ಇದು ಸಂಖ್ಯೆ 9. ചിലങ്ക കെട്ടി ഓടി ഓടി വാവാ എൻ താമര കണ്ണാടി ഓടി വാവാ ചിലങ്ക കെട്ടി ഓടി ഓടി വാവാ എൻ താമര കണ്ണാടി ഓടി വാവാ നിൻ പിഞ്ചു പാദം തേടി തേടി വന്നോ നിൻ ദിവ്യനാമം പാടി പാടി വന്നോ നിൻ പിഞ്ചു പാദം തേടി തേടി വന്നോ നിൻ ദിവ്യനാമം പാടി പാടി വന്നോ ചിലങ്ക കെട്ടി ഓടി ഓടി വാവാ എൻ താമര കണ്ണാടി ഓടി വാവാ ചിലങ്ക കെട്ടി ഓടി ഓടി വാവാ എൻ താമര കണ്ണാടി ഓടി വാവാ ದೇವಕಿ ನಂದನ ಕಾನನ ವಾಸ ಕೇಶವ ಹರಿ ಮಾಧವ ದೇವಕಿ ನಂದನ ರಾಧಾ ಜೀವನಿ ಕೇಶವ ಹರಿ ಮಾಧವ ಗೋಕುಲ ಬಾಲನೇ ಓಡಿವಾವಾ ಗೋಪಾಲ ಬಾಲನೇ ಆಡಿವಾವಾ ಗೋಕುಲ ಬಾಲನೇ ಓಡಿವಾವಾ ಗೋಪಾಲ ಬಾಲನೇ ಆಡಿವಾವಾ ಚಿಲಂಗ ಕೆಟ್ಟಿ ಓಡಿ ಓಡಿ ವಾವಾ ಎನ್ ತಾಮರ ಕಣ್ಣಾಡಿಯೋ ವಂದನೆಗಳು. ನೇರವಾಗಿ ಮುಂದಿನ ಸ್ಪರ್ಧಾಳುವನ್ನ ಕರೆಯುತ್ತಾ ಇದ್ದಾವೆ. ಇದು ಸಂಖ್ಯೆ 10, ನಂಬರ್ 10. ಈ ವಿಭಾಗದಲ್ಲಿ ಮತ್ತೆ 10 ಸ್ಪರ್ಧಾಳುಗಳು ಬಾಕಿ ಇವೆ. ಕಂದಕೃಷ್ಣ ಸ್ಪರ್ಧೆಯ ಬಳಿಕ ಮುದ್ದು ಕೃಷ್ಣ ವಿಭಾಗ ಆರಂಭವಾಗಲಿದೆ.
ವಂದನೆಗಳು. ಸ್ಪರ್ಧಾ ವಿಭಾಗದಲ್ಲಿ ಇನ್ನು ಮುಂದೆ ನಂಬರ್ 11 ಬರುತ್ತಾ ಇದ್ದಾರೆ. ನಂಬರ್ 11. ಓಡಿವಾ ಕಣ್ಣ ನೀ ಪಾಡಿವಾ ಕಣ್ಣ ಒಮನ ಕಣ್ಣನುಣ್ಣಿ ಆಡಿವಾ ಕಣ್ಣ ಓಡಿವಾ ಕಣ್ಣ ನೀ ಪಾಡಿವಾ ಕಣ್ಣ ಒಮನ ಕಣ್ಣನುಣ್ಣಿ ಆಡಿವಾ ಆಲೋಲಂ ತಾಲೋಲಂ ಆಡಿವಾ ಕಣ್ಣ ಆನಂದ നടನ ಮಾಡು ತಾಮರ ಕಣ್ಣ ಓಡಿವಾ ಕಣ್ಣ ನೀ ಪಾಡಿವಾ ಕಣ್ಣ ಒಮನ ಕಣ್ಣನುಣ್ಣಿ ಆಡಿವಾ താനേ ഒഴുകുന്ന ഓളങ്ങളിൽ നീളെ മുഴങ്ങുന്നു താളമേളം താനേ ഒഴുകുന്ന ഓളങ്ങളിൽ നീളെ മുഴങ്ങുന്നു താളമേളം ഗോപികാരമണ നീ ചുവട് വെച്ചു ചന്തത്തിൽ നൃത്തമാടി വേഗം വായോ ഗോപികാരമണ നീ ചുവട് വെച്ചു ചന്തത്തിൽ നൃത്തമാടി വേഗം വായോ ഓടിവാ കണ്ണ നീ ആടിവാ കണ്ണ ഒമന കണ്ണനുണ്ണി ആടിവാ കണ്ണ ഓടിവാ കണ്ണ നീ ആടിവാ കണ്ണ ഒമന കണ്ണനുണ്ണി ആടിവാ ಧನ್ಯವಾದಗಳು. ಕಂದಕೃಷ್ಣ ವೇಷ ಸ್ಪರ್ಧೆಯನ್ನ ಮುಂದುವರಿಸುತ್ತಾ ನಂಬರ್ 12 ವೇದಿಕೆಗೆ ಬರ್ತಾ ಇದ್ದಾರೆ. ನಂಬರ್ 1, 2. കണ്ണു തുറന്ന്
ವಂದನೆಗಳು. ಕಂದಕೃಷ್ಣ ವೇಷ ಸ್ಪರ್ಧೆಯಲ್ಲಿ ಭಾಗವಹಿಸಲು ಬಾಕಿ ಇರುವಂತಹ ಎಲ್ಲ ಸ್ಪರ್ಧಾಳುಗಳು ವೇದಿಕೆಯ ಬಲಭಾಗದಲ್ಲಿ ಇರುವಂತೆ ಈ ಮೂಲಕ ಸೂಚನೆ. ಎದೆ ಸಂಖ್ಯೆ 12ರ ಬಳಿಕ ಮುಂದೆ ನಂಬರ 13 13. जय जनार्दना कृष्ण राधिकापते जन विमोचना कृष्ण जन्म मोचना जय जनार्दना कृष्ण राधिकापते जन विमोचना कृष्ण जन्म मोचना गरुड वाहना कृष्ण गोपिकापते नयन मोहना कृष्ण नीरजेक्षणा जय जनार्दना कृष्ण राधिकापते जन विमोचना कृष्ण जन्म मोचना सुजन बांधवा कृष्ण सुंदराकृति मदन कोमला कृष्ण माधवा हरे वसुमती पते कृष्ण वासवानुजा वरगुणाकरा कृष्ण वैष्णवाकृते सुरुचिरानना कृष्ण शौर्यवारिदे मुरहरा विभो कृष्ण मुक्तिदायका विमल पालका कृष्ण वल्लभीपते कमललोचना कृष्ण काम्यदायका जय जनार्दना कृष्ण राधिकापते जन विमोचना कृष्ण जन्म मोचना विमलगात्रने कृष्ण भक्तवत्सला चरणपल्लवं कृष्ण करुणकोमलम् ಧನ್ಯವಾದಗಳು. ನಿರಂತರವಾಗಿರತಕ್ಕಂಥ ಮಕ್ಕಳಿಗೆ ಕೊಡುವಂತಹ ಪ್ರೋತ್ಸಾಹಕ್ಕಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತಾ ಇದೀಗ ಕಂದಕೃಷ್ಣ ವೇಷ ಸ್ಪರ್ಧೆಯ ಮುಂದಿನ ಸ್ಪರ್ಧಾಳು ಸಂಖ್ಯೆ 14 ನಂಬರ್ 14. कृष्ण नाम जपं मङ्गलम्
ಎಸ್, ಧನ್ಯವಾದಗಳು. ನೋಡಿ, ಈ ವಿಭಾಗದಲ್ಲಿ ಇನ್ನು ಕೆಲವೇ ಸ್ಪರ್ಧಾಳುಗಳು ಮಾತ್ರ ಬಾಕಿ ಇದೆ. ವೇದಿಕೆಗೆ ನಂಬರ 15 ಬರ್ತಾ ಇದೆ. ನಂಬರ್ 15. ಓಡಿ ಓಡಿ ಬಂದು ಹಣೆಗೆ ನೀಡಿ ನೀಡಿ ಡಿಡಿಕ್ಕ 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 ಎಂದು ಡಿಡಿಯಾಡ್ಯಾನೆ ರಂಗ ಡಿಡಿಯಾಡ್ಯಾನೆ ಡಿಡಿಯಾಡ್ಯಾನೆ ರಂಗ ಡಿಡಿಯಾಡ್ಯಾನೆ ಓಡಿ ಓಡಿ ಬಂದು ಹಣೆಗೆ ನೀಡಿ ನೀಡಿ ಡಿಡಿಕ್ಕ 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 ಎಂದು ಡಿಡಿಯಾಡ್ಯಾನೆ ರಂಗ ಡಿಡಿಯಾಡ್ಯಾನೆ ಡಿಡಿಯಾಡ್ಯಾನೆ ರಂಗ ಮರಕಾತನ ವರತ್ನ ವಜ್ರ ಹರಳು ಕೆತ್ತಿಸಿದ ಜುಮಣಿ ಮರಕಾತನ ವರತ್ನ ವಜ್ರ ಹರಳು ಕೆತ್ತಿಸಿದ ಜುಮಣಿ ಕಿರಣ ಮುಕುಟ ಧರಿಸಿರ ಶಿರದಲ್ಲಿ ಕಿರಣ ಮುಕುಟ ಧರಿಸಿರ ಶಿರದಲ್ಲಿ ಸರಿ 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 ಜಾಡುತ್ತ ಡಿಡಿಯಾಡ್ಯಾನೆ ರಂಗ ಡಿಡಿಯಾಡ್ಯಾನೆ ಡಿಡಿಯಾಡ್ಯಾನೆ. ವಂದನೆಗಳು. ಗಮನಿಸಿ, ಈ ವಿಭಾಗದಲ್ಲಿ ಇನ್ನು ಕೇವಲ ಸರಿಸುಮಾರು 4 ಸ್ಪರ್ಧಾಳುಗಳು ಮಾತ್ರ ಬಾಕಿ ಇದ್ದು, ಮುಂದೆ ನಡೆಯುವಂತಹ ಮುದ್ದು ಕೃಷ್ಣ ವಿಭಾಗದಲ್ಲಿ ಸ್ಪರ್ಧಿಸುವವರೆಲ್ಲ ತಯಾರಿಯನ್ನ ಪೂರ್ತಿಗೊಳಿಸಿ ವೇದಿಕೆಯ ಬಳಿ ಇರತಕ್ಕದ್ದು. ಕಂದ ಕೃಷ್ಣ ವೇಷ ಸ್ಪರ್ಧೆಯಲ್ಲಿ ತೀರ್ಪುಗಾರ ಗಮನಕ್ಕೆ ಎದೆ ಸಂಖ್ಯೆ 16 ಕಾಯ್ದಿರಿಸಲಾಗಿದೆ. 16 ಈಸ್ ಪೆಂಡಿಂಗ್. ಇದೀಗ ನಂಬರ 17 17. കൺകുളിർക്കെ ഞാൻ കാണണം കാർമുകിൽ വർണ്ണനെ കാണണം കൺകുളിർക്കെ ഞാൻ കാണണം കാർമുകിൽ വർണ്ണനെ കാണണം കണ്ണിൽ കണ്ണനെ കാണണം കാളിയ മർദ്ദക രൂപനായി കണ്ണിൽ കണ്ണനെ കാണണം കാളിയ മർദ്ദക രൂപനായി കണ്ണാ ഓടിവാ ഉണ്ണി കണ്ണാ ഓടിവാ ഓടക്കുഴലിൽ പാടിവാ ഇഞ്ചുകാൽ കൊണ്ടോടിവാ ഉലകം വളർന്ന ദേവനായി ഉരലിൽ കെട്ടിയ ബാലനായി ഉലകം വളർന്ന ദേവനായി ഉരലിൽ കെട്ടിയ ബാലനായി ഉത്തമരാധാ സമേതനായി ഉല്ലാസമായി ഓടിവാ ഉത്തമരാധാ സമേതനായി ഉല്ലാസമായി ഓടിവാ
ಸ್ಪರ್ಧೆಗಳನ್ನು ನೀಡಿದಂತಹ ಮಕ್ಕಳ ಗಮನಕ್ಕೆ ದಯವಿಟ್ಟು ಗಮನಿಸಿ. ಈ ಕಾರ್ಯಕ್ರಮ ಈ ವಿಭಾಗದ ಕೊನೆಯ ಹಂತದಲ್ಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಎಲ್ಲ ಮಕ್ಕಳೊಮ್ಮೆ ವೇದಿಕೆಗೆ ಏರೋರಿದ್ದೀರಾ. ಆದ್ದರಿಂದ ತಮ್ಮ ಮಕ್ಕಳ ವೇಷಭೂಷಣಗಳನ್ನು ಒಂದಷ್ಟು ನಿಮಿಷಗಳ ಕಾಲ ಅದೇ ಥರ ಇಡುವಂತೆ ಮನವಿಯ ತರುವಾಯ ಇದೀಗ ನಂಬರ 18 18 ಧನ್ಯವಾದಗಳು. ಈ ವಿಭಾಗದಲ್ಲಿ ಅಂತಿಮ 3 ಸ್ಪರ್ಧಾಳುಗಳು ಮಾತ್ರ ಬಾಕಿ ಇದೆ. ಇದೀಗ ನಂಬರ್ 19 ಬರ್ತಾ ಇದ್ದಾರೆ ವೇದಿಕೆಗೆ. ನಂಬർ 19. ഇതുവരെയും ഈ വിഭാഗത്തിൽ മത്സരിച്ച എല്ലാ കുട്ടികളുടെയും രക്ഷിതാക്കൾ ശ്രദ്ധിക്കുക. ഇനി ഏകദേശം 3 മത്സരത്തിന് ശേഷം എല്ലാ കുട്ടികളും ഒന്ന് വേദി കയറേണ്ടതുണ്ട്. ശ്രദ്ധിക്കണമെന്ന് അറിയിക്കുന്നു. നമ്പർ 19 ഓൺ ദ സ്റ്റേജ്.
ವಂದನೆಗಳು. ಮಾತೆಲ್ಲ ಅಷ್ಟಮಿದ ವನಸ್ ಕೆಲವೇರು ಇಲ್ಲಾಲ್ದ ಮಲ್ತ ಬೈದೇರು, ಕೆಲವು ಮೂಲ ವನಸ ಮಲ್ದೇರು ಆಂಡ ಪಾಯಸ ಪರ್ತಿನ ಜಾಸ್ತಿ ಆಂಡ ತಾಟಿದ ಸ್ವರ ಕೇನ್ನೈಜಿ ಮಾತೆಲ್ಲ ತಾಟಿದ ಹೊರಟು ಪ್ರೋತ್ಸಾಹ ಕೊರಡು ಪುನಃ ಭಿನ್ನಯ ಸೊಲ್ಮೇಲು. ಇದೀಗ ವೇದಿಕೆಯಲ್ಲಿ ನಂಬರ 20-20. ಮುಕುಂದ ಮುಕುಂದ ಕೃಷ್ಣ ಮುಕುಂದ ಮುಕುಂದ ವರಂದ ವರಂದ ಬೃಂದಾವನಂದಾವನಂದ ಮುಕುಂದ ಮುಕುಂದ ಕೃಷ್ಣ ಮುಕುಂದ ಮುಕುಂದ ವರಂದ ವರಂದ ಬೃಂದಾವನಂದಾವನಂದ வெண்ணையுண்டவாயால் மண்ணையுண்டவா பெண்ணையுண்ட காதல் நோய்க்கு மருந்தாகவா முகுந்தா முகுந்தா கிருஷ்ணா முகுந்தா முகுந்தா வரந்தா வரந்தா பிருந்தாவனந்தாவனந்தா என்ன செய்ய நானும் தோல் பாவைதான் குந்தன் கைகளாட்டி வைக்கும் நூல் பாவைதான் முகுந்தா முகுந்தா கிருஷ்ணா முகுந்தா முகுந்தா வரம் தா பிருந்தாவனம் தாவனம் தா. நரம் கலந்த சிம்மமாகி இரணியனை கொன்றாய் ராவணன் தன் தலையை கொய்ய ராமனாக வந்தாய் கண்ணனாக நீயே வந்து காதலும் தந்தாய் இங்கு உன்னவதாரம் ஒவ்வொன்றிலும் தான் உன் தாரம் நானே உன் திருவடி பட்டால் திருமணமாகும் ஏந்திழை ஏங்குகிறேனே மணிப்பேலி சூடி நிற்கும் மன்னவனே மங்கைக்கு என்றும் நீயே மணவாளனே முகுந்த. ವಂದನೆಗಳು. ಕಂದಕೃಷ್ಣ ವೇಷ ಸ್ಪರ್ಧೆಯಲ್ಲಿ ಇನ್ನು 2 ಸ್ಪರ್ಧಾಳುಗಳು ಬಾಕಿ ಇದೆ. ಇದೀಗ ಎದ ಸಂಖ್ಯೆ 21 ನಂಬರ್ 2-1. ಶ್ರೀ ಗುರುವಾಯೂರ್ ಕಣ್ಣ ಮಳಮುಗಿಲ್ ವರ್ಣ ಶ್ರೀ ನಾಯಕ ರಾಧಾ ಹೃದಯ ಗಾಯಕ ಶ್ರೀ ಗುರುವಾಯೂರ್ ಕಣ್ಣ ಮಳಮುಗಿಲ್ ವರ್ಣ ಶ್ರೀ ನಾಯಕ ರಾಧಾ ಹೃದಯ ಗಾಯಕ കണ്ണനെ കാണേണം കരിമുകിൽ വർണ്ണനെ കാണേണം കണ്ണിനു കണ്ണാകും കാരുണ്യരൂപനെ കാണേണം ചെന്തളിർ പാദങ്ങൾ പുൽകും പൂവിതളാകേണം ചെന്താമരാക്ഷനെ കണ്ടു തൊഴേണം കണ്ണനെ കാണേണം കരിമുകിൽ വർണ്ണനെ കാണേണം കണ്ണിനു കണ്ണാകും കാരുണ്യരൂപനെ കാണേണം ചെന്തളിർ പാദങ്ങൾ പുൽകും പൂവിതളാകേണം ചെന്താമരാക്ഷനെ കണ്ടു തൊഴേണം ശ്രീ ഗുരുവായൂർ കണ്ണ മഴമുകിൽ വർണ്ണ ശ്രീ നായക രാധാ ഹൃദയ ഗായക
നന്ദി. പ്രിയമുള്ളവരെ, അമ്പാടി കണ്ണൻ്റെ വിവിധ ഭാവത്തിലുള്ള ഭാവങ്ങളാണ് ഈ വേദി അനാവരണം ചെയ്തുകൊണ്ടിരിക്കുന്നത്. അങ്ങനെ കന്ദകൃഷ്ണ വേഷ മത്സരത്തിലെ ഏറ്റവും അവസാന ಮತ್ಸರಾರ್ಥಿ ವೇದಿಕೆയിൽ വരികയാണ്. ತೀರ್ಪುಗಾರ ಗಮನಕ್ಕೆ ಕಾಯ್ದಿರಿಸಿದಂತಹ ಸಂಖ್ಯೆ 7, ನಂಬರ್ 7. ಉಳಿದ ಸ್ಪರ್ಧಾಳುಗಳ ಗಮನಕ್ಕೆ ಈ ಸ್ಪರ್ಧೆಯ ತರುವಾಯ ಎಲ್ಲ ಕಂದ ವಿಭಾಗದಲ್ಲಿ ಸ್ಪರ್ಧಿಸಿದಂತಹ ಸ್ಪರ್ಧಾಳುಗಳು ಒಮ್ಮೆ ವೇದಿಕೆಗೆ ಭಾವಚಿತ್ರಕ್ಕಾಗಿ ಬರುವಂತೆ ಅಪೇಕ್ಷೆ. ನಂಬರ್ 7. सबके लाज सबके स्वामी अंतर्यामी पूर्ण कीजिए काज देंगे नंदन तुमको वंदन रख दे सबके लाज सबके स्वामी अंतर्यामी पूर्ण कीजिए काज मन मंदिर में सजे बिहारी मनमोहन तेरी छवि अति प्यारी मन मंदिर में सजे बिहारी मनमोहन तेरी छवि अति प्यारी बंसी बजैया रास रचैया तारनहार मेरे तुम ही के भैया तुमसे बड़ा कहाँ कौन कन्हैया श्री कृष्ण गोविंद हरे मुरारे हे नाथ नारायण वासुदेवा श्री कृष्ण गोविंद हरे मुरारे हे नाथ नारायण वासुदेवा तुमको वंदन रखते सबके लाज सबके स्वामी अंतर्यामी पूर्ण कीजिए काज लीला परंपार तेरी तुम माखन चोर कहावे भवसागर से सबकी नैया तू ही पार लगावे सहारा तू बांसुरी वाला मथुरा के बसेरा ओ नंद के लाला तेरी भक्ति में नाचे सारा कान्हैया श्री कृष्ण गोविंद हरे मुरारे हे नाथ नारायण वासुदेवा हे नाथ नारायण वासुदेवा सबके स्वामी अंतर्यामी पूर्ण कीजिए काज ಧನ್ಯವಾದಗಳು. ಅಲ್ಲೇ ಇರಿ. ಉಳಿದ ಸ್ಪರ್ಧಾಳುಗಳು ವೇದಿಕೆಗೆ ಬರುವಂತೆ ತೀರ್ಪುಗಾರರ ಗಮನಕ್ಕೆ. ಚೆಸ್ ನಂಬರ್ 16, ನಂಬರ್ 16 ಈಸ್ ಕ್ಯಾನ್ಸಲ್ಡ್. ಇಲ್ಲಿಗೆ ಕಂದ ಕೃಷ್ಣವೇಷ ಸ್ಪರ್ಧೆ ಪೂರ್ಣಗೊಂಡಿರುತ್ತದೆ. ಈ ವಿಭಾಗದಲ್ಲಿ ಸ್ಪರ್ಧಿಸುವಂತಹ ಎಲ್ಲ ಮಕ್ಕಳೊಮ್ಮೆ ವೇದಿಕೆಗೆ ಬಂದು ನಮ್ಮ ಗುಂಪು ಭಾವಚಿತ್ರದಲ್ಲಿ ಭಾಗವಹಿಸುವಂತ ಮನವಿ. 2 വയസ്സിനുള്ളിൽ മത്സരിച്ച കന്ദകൃഷ്ണ മത്സരത്തിൽ കുട്ടികളെല്ലാം ವೇದಿಯಲ್ಲಿ ಬರೋಣ. ಮಕ್ಕಳು ಮಾತ್ರ ಅಲ್ಲ, ತಾಯಂದಿರು ಬನ್ನಿ. ಮಕ್ಕಳು 2 ವರ್ಷದ ಒಳಪಟ್ಟ ಪುಟ್ಟ ಪುಟ್ಟ ಮಕ್ಕಳ ಜೊತೆ ತಾಯಂದಿರು ಕೂಡ ಬರಬಹುದು. ಬನ್ನಿ. ಒಟ್ಟು 20 ಸ್ಪರ್ಧಾಳುಗಳು ಈ ವಿಭಾಗದಲ್ಲಿ ಸ್ಪರ್ಧಿಸಿದ್ದು ಎಲ್ಲ 20 ಮಕ್ಕಳನ್ನ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದಾವೆ. ശ്രീ ഗുരുവായൂർ കണ്ണ മഴമുകിൽ വർണ്ണ ശ്രീനായക രാധാ ഹൃദയ ഗായക ശ്രീ ഗുരുവായൂർ കണ്ണ മഴമുകിൽ വർണ്ണ ശ്രീനായക രാധാ ഹൃദയ ഗായക കണ്ണനെ കാണേണം കരിമുകിൽ വർണ്ണനെ കാണേണം കണ്ണിനു കണ്ണാകും കാരുണ്യരൂപനെ കാണേണം ചെന്തളിർ പാദങ്ങൾ പുൽകും പൂവിതളാകേണം ചെന്താമരാക്ഷനെ കണ്ടു തൊഴേണം കണ്ണനെ കാണേണം കരിമുകിൽ വർണ്ണനെ കാണേണം കണ്ണിനു കണ്ണാകും കാരുണ്യരൂപനെ കാണേണം ചെന്തളിർ പാദങ്ങൾ പുൽകും പൂവിതളാകേണം
ಕಂದಕೃಷ್ಣ ವೇಷ ಸ್ಪರ್ಧೆಯಲ್ಲಿ ಭಾಗವಹಿಸಿದಂತಹ ಎಲ್ಲ 20 ಮಂದಿ ಸ್ಪರ್ಧಾಳುಗಳು ವೇದಿಕೆಗೆ ಬರುವಂತೆ ಮನವಿಯ ತರುವಾಯ ಜಿಜೆ ಕ್ಯಾಪ್ಚರ್ಸ್ ಫೋಟೋಗ್ರಾಫರ್ ನಿಮ್ಮ ಮುಂದೆ ಇದ್ದಾರೆ. ಮನಮೋಹಕ ಭಾವ ಚಿತ್ರಗಳನ್ನು ತೆಗೀತಾ ಇದ್ದಾರೆ. ಈ ಸ್ಪರ್ಧೆಯ ತರುವಾಯ 2 ವರ್ಷದಿಂದ 4 ವರ್ಷದ ಒಳಗಿನ ವಿಭಾಗದ ಮುತ್ತು ಕೃಷ್ಣ ವಿಭಾಗ ಪ್ರಾರಂಭವಾಗಲಿದೆ. ದಯವಿಟ್ಟು ಮಕ್ಕಳೆಲ್ಲ ಅಲ್ಲೇ ಇರಿ. ಕಂದ ವಿಭಾಗ ಈಗ ತಾನೇ ಎಲ್ಲ ಮಕ್ಕಳಿಗೆ ನೆನಪಿನ ಕಾಣಿಕೆಗಳನ್ನ ನೀಡಲಿದ್ದೇವೆ. ಅಲ್ಲೇ ಇರಿ. ಅವಳು ಅಂತಲೇ ನೆಂಪದ ಕಾಣಿಕೆ ಇತ್ತನೆ ನಮ್ಮ ಈ ವೇದಿಕೆ ಈ ಸ್ಟೇಜ್ ನಮ್ಮ ಕೊರೊಂದಿಲ್ಲ. ಅವಳೆ ಉಂತೊಡು ಪನಪನ ಭಿನ್ನಯ ಬಂಧುಗಳೇ, ಅಯ್ಯಪ್ಪ ಫ್ರೆಂಡ್ಸ್ ಕ್ಲಬ್ ಹೊಸಂಗಡಿ ಪ್ರತಿ ವರ್ಷದಂತೆ ಈ ಕಾರ್ಯಕ್ರಮವನ್ನ ನಮ್ಮ ಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಆಯೋಜನೆ ಮಾಡುವುದು ಇದು ಕೇವಲ ಒಂದು ಸ್ಪರ್ಧೆ ಎಂಬುದಾಗಿ ಅಲ್ಲ. ಹಿಂದೂ ಧರ್ಮದ ಆಚರಣೆಗಳನ್ನ, ನಂಬಿಕೆಗಳನ್ನ ಬರುವ ಪೀಳಿಗೆಗೆ ತಿಳಿಸಿಕೊಡುವಂತಹ ಒಂದು ಬೃಹತ್ ಉದ್ದೇಶ ನಮ್ಮ ಈ ಕಾರ್ಯಕ್ರಮದ ಪ್ರಮುಖ ಭಾಗವಾಗಿದೆ. ಧಾರ್ಮಿಕವಾಗಿ ನಾವೆಲ್ಲ ಅಗಲುವಂತಹ ವೇಳೆಯಲ್ಲಿ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳಲ್ಲಿ ತಾವುಗಳು ತೊಡಗಿಸಿಕೊಳ್ಳಬೇಕು ಎಂಬ ಉದ್ದೇಶ ನಮ್ಮ ಈ ಕಾರ್ಯಕ್ರಮದ ಪ್ರಮುಖ ಉದ್ದೇಶವಾಗಿದೆ. ಇಂತಹ ಉದ್ದೇಶವನ್ನು ಇಟ್ಟುಕೊಂಡು ಈ ಕಾರ್ಯಕ್ರಮ ನಿರಂತರವಾಗಿ ಸಾಗಿ ಬರಲು ನಿಮ್ಮೆಲ್ಲರ ಪ್ರೋತ್ಸಾಹ ಸಹಕಾರ ಇರಲಿ ಎಂಬ ಮನವಿಯ ತರುವಾಯ ಕಂದ ಕೃಷ್ಣ ವೇಷ ಸ್ಪರ್ಧೆ ಇಲ್ಲಿಗೆ ಪೂರ್ಣಗೊಳ್ಳುತ್ತಾ ಇದೆ. ಇದೀಗ ಮುಂದಿನ ಹಂತದಲ್ಲಿ ಮುತ್ತು ಕೃಷ್ಣ ವೇಷ ಸ್ಪರ್ಧೆಯಲ್ಲಿ ತೀರ್ಪುಗಾರರ ಗಮನಕ್ಕೆ ಚೆಸ್ ನಂಬರ್ 1 ವೇದಿಕೆ ಬರ್ತಾ ಇದ್ದಾರೆ. ವಿಶ್ರಾಂತಿ ಇಲ್ಲದೆ ನಿರಂತರವಾಗಿ ವೇದಿಕೆ ರಂಗೇರುತ್ತಾ ಇದೆ. ಇದು ಜನ್ಮಾಷ್ಟಮಿಯ ಹೊಸಂಗುಡಿ ಮೊಸರು ಕುಡಿಕೆ ಉತ್ಸವದ ವೇದಿಕೆಯ ಕಾರ್ಯಕ್ರಮದಲ್ಲಿ ಸ್ಪರ್ಧಾ ವಿಭಾಗ ಮುತ್ತು ಕೃಷ್ಣ ಚೆಸ್ ನಂಬರ್ 1. ನಿಯಮಗಳು ಕಳೆದ ಅದೇ ನಿಯಮಗಳಾಗಿವೆ. ಪ್ರತಿಯೊಂದು ಸ್ಪರ್ಧಾಳುಗೂ ಕೂಡ 2 ನಿಮಿಷಗಳ ಸಮಯಾವಕಾಶ ಇರುವುದು.
ಹೊಸಂಗಡಿ ಮೊಸರು ಕುಡಿಕೆ ಉತ್ಸವದ ಈ ಸಂದರ್ಭದಲ್ಲಿ ಒಂದು ವಿಶೇಷ ಪ್ರಕಟಣೆ ಬರುತ್ತಾ ಇದೆ ಮಂಜೇಶ್ವರ. ಬಂಧುಗಳೇ, ಮಾಡದಲ್ಲಿಯೇ ಇತಿಹಾಸವನ್ನ ಮಾಡಿದಂತಹ ಮಂಜೇಶ್ವರ ಪೀಲಿಗೊಬ್ಬು ಇದೀಗ ಮತ್ತೊಮ್ಮೆ ಬರುತ್ತಾ ಇದೆ. ಹಸ್ತ್ರ ಗ್ರೂಪ್ನ ಸಿಇಒ ಆಗಿರುವಂತಹ ಕೊಡಿಗೈ ದಾನಿಗಳು ನಮ್ಮ ಗಡಿ ಪ್ರದೇಶದಲ್ಲಿ ಅನೇಕ ಕೆಲಸ ಕಾರ್ಯಗಳನ್ನು ತಮ್ಮ ಹೃದಯ ಶ್ರೀಮಂತಿಕೆಯ ಒಡಂದಿಗೆ ಮಾಡುವಂತಹ ಶ್ರೀ ಲಂಚುಲಾಲ್ ರವರ ನೇತೃತ್ವದಲ್ಲಿ ಈ ವರ್ಷ ಮಂಜೇಶ್ವರ ಪೀಲಿಗೊಬ್ಬು ಮಾಡದ ಮಣ್ಣಿನಲ್ಲಿ ಆಯೋಜಿಸಲ್ಪಟ್ಟಿದೆ. ಬರುವ ತಿಂಗಳು ಅರ್ಥಾತ್ ಸೆಪ್ಟೆಂಬರ್ ತಿಂಗಳ 29ನೇ ತಾರೀಕಿನಂದು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದು, ಈ ಕಾರ್ಯಕ್ರಮ ನಮ್ಮ ಮೀಡಿಯಾ 24x7 ಜೊತೆ ಲಂಚುಲಾಲ್ ಮತ್ತು ನಮ್ಮ ಮೀಡಿಯಾ ಜಂಟಿ ಆಶ್ರಯದಲ್ಲಿ ಈ ಕಾರ್ಯಕ್ರಮ ಸಾಗಿ ಬರಲಿದೆ. ಸರ್ವರಿಗೆ ಸ್ವಾಗತ. ಸೆಪ್ಟೆಂಬರ್ 29 ನಮ್ಮ ಮಾಡದ ಪುಣ್ಯದ ಮಣ್ಣಿನಲ್ಲಿ ಮಂಜೇಶ್ವರ ಪೀಲಿಗೊಬ್ಬು ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಮುದ್ದು ಕೃಷ್ಣ ಚೆಸ್ ನಂಬರ್ 1. ಮುತ್ತುಕೃಷ್ಣ ವೇಷ ಸ್ಪರ್ಧೆಯ ಮೊದಲ ಸ್ಪರ್ಧಾಳು ಇದೀಗ ತಮ್ಮ ಪ್ರದರ್ಶನವನ್ನು ನೀಡಿದ್ದಾರೆ. ಗಮನಿಸಿ, ವೇದಿಕೆ ಮುಂಭಾಗದ ಹಾಸನಗಳು ಕೆಲವೊಂದು ಖಾಲಿ ಇವೆ. ದೂರ ನಿಂತುಕೊಂಡು ಕಾರ್ಯಕ್ರಮವನ್ನು ನೋಡುವವರು ಆದಷ್ಟು ಮುಂದೆ ಬಂದು ಹಾಸನಗಳಲ್ಲಿ ಕೂತ್ಕೊಂಡು ಈ ಕಾರ್ಯಕ್ರಮವನ್ನು ವೀಕ್ಷಿಸುವಂತೆ ವಿನಂತಿ. ಇದೀಗ ಮುಂದೆ ನಂಬರ್ 2 ಮುತ್ತುಕೃಷ್ಣ ವಿಭಾಗದಲ್ಲಿ ನಂಬರ್ 2 जो है अलबेला मद नैनो वाला, जिसकी दीवानी ब्रिज की हर बाला, वो किसना है, वो किसना है, वो किसना है, वो किसना है, किसना है। जो है अलबेला मद नैनो वाला,
किसना है वो किसना है वो किसना है किसना है प्यार में डूबी प्यार में खोई प्यार की धुन में जागी न सोई प्यार में डूबी प्यार में खोई प्यार की धुन में जागी न सोई दुनिया से है वो अनजानी सब कहते हैं प्रेम दीवानी किसना से मिलती है भूल के हर बंधन हो किसना की ಧನ್ಯವಾದಗಳು. ಪ್ರತಿ ವರ್ಷವೂ ಅನೇಕ ಸ್ಪರ್ಧಾಳುಗಳೊಂದಿಗೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಈ ಮೊಸರು ಕುಡಿಕೆ ಉತ್ಸವವನ್ನು ನಾವು ಆಚರಿಸುತ್ತಾ ಬಂದಿರುತ್ತೇವೆ. ಈ ವರ್ಷ ವಿಶೇಷತೆ ನಿಮಗೆ ಗೊತ್ತೇ ಇದೆ. ಜನ್ಮಾಷ್ಟಮಿ ಮತ್ತು ದೇಶದ ಸ್ವತಂತ್ರ ದಿನ ಒಂದೇ ದಿನದಲ್ಲಿ ನಾವು ಅತ್ಯಂತ ಶ್ರೇಷ್ಠ ಮಟ್ಟದಲ್ಲಿ ಆಚರಿಸುವಂತಹ ಈ ಶುಭ ದಿನದಂದು ಹೊಸಂಗಡಿಯ ಮೊಸರು ಕುಡಿಕೆ ಉತ್ಸವದ ಆಯೋಜಕರು ಅಯ್ಯಪ್ಪ ಫ್ರೆಂಡ್ಸ್ ಕ್ಲಬ್ ಇದೀಗ ಮುದ್ದು ಕೃಷ್ಣ ವೇಷ ಸ್ಪರ್ಧೆಯಲ್ಲಿ ಮುಂದೆ ನಂಬರ್ 3 कृष्ण राधे तापते जन विमोचना कृष्ण जन्म मोचना जय जनार्दना कृष्ण राधिकापते जन विमोचना कृष्ण जन्म मोचना गरुड वाहना कृष्ण गोपिकापते नयन मोहना कृष्ण नीरजेक्षणा जय जनार्दना कृष्ण राधिकापते जन विमोचना कृष्ण जन्म मोचना सुजन बांधवा कृष्ण सुंदराकृति मदन कोमला कृष्ण माधवा हरे वसुमती पते कृष्ण वासवानुजा वरगुणाकरा कृष्ण वैष्णवाकृते सुरुचिरानना कृष्ण शौर्यवारिदे मुरहरा विभो कृष्ण मुक्तिदायका विमल बालका कृष्ण वल्लभीपते कमललोचना कृष्ण काम्यदायका जय जनार्दना कृष्ण राधिकापते जन विमोचना कृष्ण जन्म मोचना विमल गात्रने कृष्ण भक्तवत्सला चरण पल्लवं कृष्ण करुण कोमलं कुवलयीक्षण ശ്രദ്ധിക്കുക. ഈ വേദിയുടെ മുൻവശത്തായി നിന്നുകൊണ്ട് പരിപാടി കാണുന്ന എല്ലാ മാന്യ ഭക്തജനങ്ങളുടെയും ശ്രദ്ധയ്ക്ക് കഴിവതും ഇരുന്നു കൊണ്ട് പരിപാടി കാണണം. പിറകിൽ നിൽക്കുന്നവർക്ക് പിറകിലുള്ളവർക്ക് ഈ പരിപാടി കാണാൻ അല്പം ബുദ്ധിമുട്ടാകുന്നു എന്ന് സ്നേഹത്തോടെ അറിയിക്കുകയാണ്. ഈ വിഭാഗത്തിലെ അടുത്ത മത്സരാർത്ഥി നമ്പർ 4
ಧನ್ಯವಾದಗಳು. ಗಮನಿಸಿ, ಮುದ್ದುಕೃಷ್ಣ ವೇಷ ಸ್ಪರ್ಧೆಯಲ್ಲಿ ಒಟ್ಟು 21 ಸ್ಪರ್ಧಾಳುಗಳು ಸ್ಪರ್ಧಾ ಕಣದಲ್ಲಿದ್ದು, ಇದೀಗ ಮುಂದೆ ನಂಬರ 5 ಎದ ಸಂಖ್ಯೆ 5 ചോദിക്കാതെ ഒക്കെ തന്നോളും നിന്റെ അഭിഷ്ടങ്ങൾ ഒക്കെ നടന്നോളും. വിഷാദത്താൽ കോണി നടന്നപ്പോൾ അർജുനേത്രൻ തൊട്ട കൊലുനിവർത്തിയിലേ. ಈ ವರ್ಷದ ಅಷ್ಟಮಿಯ ದಿನಗಳಲ್ಲಿ ಭರ್ಜರಿ ಮಳೆಯಾಗುತ್ತಾ ಇದೆ ಕರಾವಳಿಯಾದ್ಯಂತ. ಈ ಮಳೆಯ ನಡುವೆಯೂ ಕೂಡ ಆಘಾತಿತವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಹ ಮಕ್ಕಳ ಮತ್ತು ಮಕ್ಕಳ ಪೋಷಕರಿಗೆ ಅಯ್ಯಪ್ಪ ಫ್ರೆಂಡ್ಸ್ ಕ್ಲಬ್ನ ಅನಂತ ನಮನಗಳನ್ನು ಸಲ್ಲಿಸುತ್ತಾ
ಇದೀಗ ಮುದ್ದು ಕೃಷ್ಣ ವಿಭಾಗದಲ್ಲಿ ಮುಂದೆ 6 ನಂಬರ್ 6. ചിരിതൂകി കളിയാടി വാവാ കണ്ണ എൻ ഗുരുവായൂരമ്പാടി കണ്ണ വാവാ. 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 പൊന്നോട കുഴലൂതി വാവാ കണ്ണ വർണ്ണമയിൽ പീലി ചൂടി വാവാ കണ്ണ. പൊന്നോട കുഴലൂതി വാവാ കണ്ണ വർണ്ണമയിൽ പീലി ചൂടി വാവാ കണ്ണ. ചിരിതൂകി കളിയാടി വാവാ കണ്ണ എൻ ഗുരുവായൂരമ്പാടി കണ്ണ വാവാ. കണ്ണ 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 കണ്ണ. ചിരിതൂകി കളിയാടി വാവാ കണ്ണ എൻ ഗുരുവായൂരമ്പാടി കണ്ണ വാവാ. കൈ നിറയെ വെണ്ണ തരാം വാവാ കണ്ണ നറുനെയ്യും പാലും തരാം വാവാ കണ്ണ. കൈ നിറയെ വെണ്ണ തരാം വാവാ കണ്ണ നറുനെയ്യും പാലും തരാം വാവാ കണ്ണ. ഓടാതെ ഒളിക്കാതെ വാവാ കണ്ണ ഓടക്കുഴലൂതിയൂതി വാവാ കണ്ണ. ഓടാതെ ಒಂದೇ ಸಂಖ್ಯೆಯಲ್ಲಿ ಇಬ್ಬರು ಮುದ್ದು ಕೃಷ್ಣಂದಿರು ಭಾಗವಹಿಸಿದಂತಹ ಅಪರೂಪದ ಸನ್ನಿವೇಶಕ್ಕೆ ನಾವು ಸಾಕ್ಷಿಗಳಾಗಿದ್ದೆವು. ಸ್ಪರ್ಧೆಯನ್ನು ನೇರವಾಗಿ ಮುಂದುವರಿಸ್ತಾ ಇದ್ದಾವೆ. ಜೊತೆಯಲ್ಲಿ ಮುದ್ದು ಕೃಷ್ಣ ವೇಷ ಸ್ಪರ್ಧೆಯಲ್ಲಿ ಸ್ಪರ್ಧಿಸುವಂತಹ ಮತ್ತು ಸ್ಪರ್ಧೆ ಮುಗಿಸಿದಂತಹ ಸ್ಪರ್ಧಾಳುಗಳ ಗಮನಕ್ಕೆ ತಾವುಗಳು ಕೂಡ ಈ ವಿಭಾಗದ ಅಂತಿಮ ತನಕ ತಮ್ಮ ವೇಷಭೂಷಣಗಳನ್ನು ಅದೇ ರೀತಿಯಲ್ಲಿ ಕಾಯ್ದಿರಿಸುವಂತೆ ಮನವಿ. ಇದೀಗ ನಂಬರ್ 7 ನಂಬರ್ 7.
ಧನ್ಯವಾದಗಳು. ಮುದ್ದು ಕೃಷ್ಣ ವಿಭಾಗದಲ್ಲಿ ಮುಂದೆ 8 ವೇದಿಕೆಗೆ ಬರ್ತಾ ಇದ್ದಾರೆ. ನಂಬರ್ 8. अच्युतं केशवं कृष्ण दामोदरम् अच्युतं केशवं कृष्ण दामोदरम् रामनारायणं जानकी वल्लभम् रामनारायणं जानकी वल्लभम् कौन कहते हैं भगवान आते नहीं कौन कहते हैं भगवान आते मीरा के जैसे बुलाते नहीं मीरा के जैसे बुलाते नहीं अच्युतं केशवं कृष्ण दामोदरं रामनारायणं जानकी वल्लभम् रामनारायणं जानकी वल्लभम् अच्युतं केशवं कृष्ण दामोदरम् अच्युतं केशवं कृष्ण दामोदरम् रामनारायणं जानकी वल्लभम् रामनारायणं जानकी वल्लभम् कौन कहते हैं भगवान खाते नहीं कौन कहते हैं भगवान खाते नहीं वीर शबरी के जैसे खिलाते नहीं वीर शबरी के जैसे खिलाते नहीं अच्युतं केशवं कृष्ण दामोदरं रामनारायणं जानकी वल्लभम् रामनारायणं जानकी वल्लभम् ಧನ್ಯವಾದಗಳು. ಗಮನಿಸಿ, ಮುದ್ದು ಕೃಷ್ಣ ವೇಷ ಸ್ಪರ್ಧೆಯಲ್ಲಿ ಸ್ಪರ್ಧಿಸುವಂತಹ ಮಕ್ಕಳ ಹೆತ್ತವನ ಗಮನಕ್ಕೆ ನಿಮ್ಮ ನಿಮ್ಮ ಮಕ್ಕಳ ಆಕರ್ಷಕ ಭಾವಚಿತ್ರಗಳನ್ನು ಈ ಸ್ಪರ್ಧಾ ವಿಭಾಗದ ಅತ್ಯಂತ ಉತ್ತಮ ಸನ್ನಿವೇಶಗಳನ್ನು ನಮ್ಮ ಫೋಟೋಗ್ರಾಫರ್ ಸೆರೆ ಹಿಡಿತಾ ಇದ್ದು, ನಿಮ್ಮ ಮಕ್ಕಳ ಆಕರ್ಷಕ ಭಾವಚಿತ್ರಗಳು ಬೇಕಿದ್ದಲ್ಲಿ ನಮ್ಮ ವೇದಿಕೆಯ ಮುಂಭಾಗದಲ್ಲಿ ತಮ್ಮ ಹೆಸರನ್ನ ನೋಂದಣಿ ಮಾಡುವಂತೆ ಸೂಚನೆ. ನಮ್ಮ ಮುದ್ದು ಕೃಷ್ಣ ವೇಷ ಸ್ಪರ್ಧೆ ಮುಂದುವರಿಯುತ್ತಾ ನಂಬರ್ 9, ನಂಬರ್ 9. मोरे बंसी बजैया नंद लाला कन्हैया
ಭಾಗವಹಿಸಿದ ಎಲ್ಲ ವಿಭಾಗದಲ್ಲಿ ಇನ್ನು ಭಾಗವಹಿಸಲಿರುವರ ಗಮನಕ್ಕೆ, ದಯವಿಟ್ಟು ನಮ್ಮ ಸ್ಪರ್ಧೆಯನ್ನು ಮುಗಿದೊಡನೆ ತಾವುಗಳು ತೆರಳಬಾರದು. ಕೊನೆಯಲ್ಲಿ ನಮ್ಮ ತೀರ್ಪುಗಾರರ ತೀರ್ಮಾನದ ತರುವಾಯ ಬಹುಮಾನಗಳನ್ನು ವಿತರಿಸುವಂತಹ ವೇಳೆಯಲ್ಲೂ ಕೂಡ ತಾವುಗಳೆಲ್ಲ ಇಲ್ಲಿ ಇರುವಂತೆ ಎಲ್ಲ ಸ್ಪರ್ಧಾಳುಗಳಲ್ಲಿ ಮನವಿ. ಈ ಮೂಲಕ ಇದೀಗ ಮುದ್ದು ಕೃಷ್ಣ ವೇಷ ಸ್ಪರ್ಧೆಯ ಮುಂದೆ ನಂಬರ್ 10, ನಂಬರ್ 10. मुरी बंसी बजैया नंदलाला कन्हैया मुरी बंसी बजैया नंदलाला कन्हैया मुरी बंसी बजैया नंदलाला कन्हैया मुही मुही ऐसे नहीं छेड़ा सावरे सुन सुन मौसे नहीं खेला दावरे जाके यशोदा से कह दूंगी रे कान्हा सो जा सदा कान्हा सो जा जरा लुक छुप के तकियों ना मोही कान्हा सो जा सदा कान्हा सो जा जरा नैनों से ना छोड़ना मोही कान्हा सो जा सदा कान्हा सो जा जरा कान्हा सो जा सदा कान्हा सो जा जरा सुनी जो तेरी मुरली चली रे चली रे चल रे पिया मुरी वो जुल्मी गाऊं तेरे ही गीत क्यों लेना तेरी हो गई चढ़ गई तेरी पे तेरे ಧನ್ಯವಾದಗಳು. ಮುದ್ದು ಕೃಷ್ಣ ವೇಷ ಸ್ಪರ್ಧೆಯಲ್ಲಿ 10 ಸ್ಪರ್ಧಾಳುಗಳು ತಮ್ಮ ಪ್ರದರ್ಶನವನ್ನು ನೀಡಿದ್ದು, ಇನ್ನು 11 ಸ್ಪರ್ಧಾಳುಗಳು ಬಾಕಿ ಇದ್ದಾರೆ. ತೀರ್ಪುಗಾರ ಗಮನಕ್ಕೆ ನಂಬರ್ 11 ಕಾಯ್ದಿರಿಸಲಾಗಿದೆ. ಇದೀಗ 11 ಕಾಯ್ದಿರಿಸಲಾಗಿದ್ದು, ನಂಬರ್ 12 ಸೀರಿಯಲ್ ನಂಬರ್ ಪ್ರಕಾರ ಈ ಸ್ಪರ್ಧೆಯನ್ನು ನಾವು ಮುಂದುವರಿಸ್ತಾ ಇದ್ದು, ದಯವಿಟ್ಟು ನಿಮ್ಮ ಅವಕಾಶ ಬರುವ ವೇಳೆಯಲ್ಲಿ ತಾವುಗಳು ವೇದಿಕೆಯ ಬಳಿ ಇರತಕ್ಕದ್ದು. ನಂಬರ್ 12. कृष्ण मुकुंदा मुकुंदा वरंदा वरंदा वृंदा वनंदा मुकुंदा मुकुंदा कृष्ण मुकुंदा मुकुंदा वरंदा वरंदा वृंदा वनंदा വെണ്ണിയുണ്ടവായാൽ മണ്ണയുണ്ടവാ പെണ്ണയുണ്ട കാതൽ നോയ്ക്ക് മരുന്നാകവാ മുകുന്ദ മുകുന്ദ കൃഷ്ണ മുകുന്ദ മുകുന്ദ വരന്ദ വരന്ദ വൃന്ദാവനന്ദ വനന്ദ എന്നെ സയ്യദാം തോൽ പാവൈദാ കുന്ദൻ കൈകളാട്ടി വയ്ക്കും നൂൽ പാവൈദാ മുകുന്ദ മുകുന്ദ കൃഷ്ണ മുകുന്ദ മുകുന്ദ വരന്ദ വരന്ദ വൃന്ദാവനന്ദ വനന്ദ
जय राम जय जय राम जय जय राम सीता राम जय जय राम जय जय राम जय जय राम ಧನ್ಯವಾದಗಳು. ಗಮನಿಸಿ, ಮುದ್ದು ಕೃಷ್ಣ ವೇಷ ಸ್ಪರ್ಧೆಯ ಬಳಿಕ ನಡೆಯುವಂತಹ ಬಾಲಕೃಷ್ಣ ಅರ್ಥಾತ್ 4 ವರ್ಷದಿಂದ 6 ವರ್ಷದವರೆಗಿನ ಮಕ್ಕಳ ವಿಭಾಗವಾಗಿದೆ. ಆ ಸ್ಪರ್ಧೆಯಲ್ಲಿ ಭಾಗವಹಿಸುವ ಮಕ್ಕಳು ತಯಾರಿಯನ್ನು ಪೂರ್ತಿಗೊಳಿಸುವಂತೆ ಸೂಚನೆ. ಗಮನಿಸಿ, ಇದೀಗ 12 ಎದೆ ಸಂಖ್ಯೆ 12 ಸ್ಪರ್ಧೆಯನ್ನು ನೀಡಿದ್ದು 13 ಪೆಂಡಿಂಗ್ ಕಾಯ್ದಿರಿಸಲಾಗಿದೆ. ಮುಂದೆ 14 ನಂಬರ್ 14 ಆನ್ ದ ಸ್ಟೇಜ್. वो है रंगीला छेड़ छबीला वो है नटखट वो जमुना तट खेल लगाए मुरली बजाए गोपियों के सन रास रचाए मुरली बजैया रास रचैया शाम सलोना है जो है अलबेला मद नैनो वाला, जिसकी दीवानी ब्रिज की हर बाला, वो किसना है, वो किसना है, वो किसना है, वो किसना है, किसना है। जो है अलबेला मद नैनो वाला, जिसकी दीवानी ब्रिज की हर बाला, वो किसना है, वो किसना है, वो किसना है, किसना है। प्यार में डूबी प्यार में खोही, प्यार की धुन में जागी न सोही, प्यार में डूबी प्यार में खोही, प्यार की धुन में जागी न सोही। ವಂದನೆಗಳು. ಮುಂದೆ ನಂಬರ 15 ನಂಬರ್ 15 Thank you.
ಕೃಷ್ಣ ಜೈ ಜೈ ಅನ್ನೋ ಯಾದವರ ವ್ಯಾಕುಲ ಕೃಷ್ಣ ಯಮುನಾ ದಂಡೆಯಲ್ಲಿ ರಾಧೆಯ ಮಡಿಲಿನಲ್ಲಿ ಅದು ಬರ ನಿದ್ರೆಯಲ್ಲಿ ಕೊಡಲುವ ಸ್ಪರ್ಧಾ ವಿಭಾಗವನ್ನ ಅತ್ಯಂತ ವೇಗದಿಂದ ನಾವು ಮುಂದುವರಿಸುತ್ತಾ ಮುಂದೆ 16 ಚರಿತ ಮಕರ ಕುಂಡಲಧರ ಸಕಲರ ಪಾಲಿಪ ಹರಿ ಕುಣಿದ ಹರಿ ಕುಣಿದ ನಮ್ಮ ಹರಿ ಕುಣಿದ ಹರಿ ಕುಣಿದ ನಮ್ಮ ಹರಿ ಕುಣಿದ ಸರ ತರಳೆಯರೊಡಗೂಡಿ ಹರಿ ಕುಣಿದ ಈ ವಿಭಾಗದಲ್ಲಿ ಮುಂದೆ ಕೇವಲ 4 ಸ್ಪರ್ಧಾಳುಗಳು ಮಾತ್ರ ಬಾಕಿ ಇದೆ. ತರುವಾಯ ನಡೆಯುವಂತಹ ಬಾಲಕೃಷ್ಣ ವೇಷ ಸ್ಪರ್ಧೆಯಲ್ಲಿ ಭಾಗವಹಿಸುವ ಮಕ್ಕಳು ತಯಾರಿಯನ್ನ ನಡೆಸಿ ವೇದಿಕೆಯ ಬಳಿ ಇರತಕ್ಕದ್ದು. ಜೊತೆಯಲ್ಲಿ ಈ 4 ಸ್ಪರ್ಧಾಳುಗಳ ಸ್ಪರ್ಧೆಯ ಬಳಿಕ ಈ ವಿಭಾಗದಲ್ಲಿ ಭಾಗವಹಿಸಿದ ಎಲ್ಲ ಮಕ್ಕಳ ಭಾವಚಿತ್ರವು ತೆಗೆಯಲಿದ್ದು ತಾವುಗಳು ಕೂಡ ರೆಡಿಯಾಗಿರುವಂತೆ. ಮುಂದೆ 17 ನಂಬರ 17 ശൃംഗാരക്കാർവർണ്ണണിഞ്ഞൊരുങ്ങി കൃഷ്ണ 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 മന്ദാരപ്പൂമണം നിറഞ്ഞു കൃഷ്ണ 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 പ്രകൃതിയോട് തുരുങ്ങി വികൃതികൾ അവൻ തുടങ്ങി തകൃതി തലകിലുങ്ങി മുളങ്ങുഴൽ വിളി തുടങ്ങി യമുനയാകവെ കുളിരണിഞ്ഞിതാ മുതലവാണിയാം രാധവന്നിതാ മദന കൃഷ്ണനെ കാത്തിരുന്നിതാ രാസകേളിയായേ ഹേ ശൃംഗാരക്കാർ വർണ്ണണിഞ്ഞൊരുങ്ങി കൃഷ്ണ 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 മന്ദാരപ്പൂമണം നിറഞ്ഞു തിങ്ങി കൃഷ്ണ 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 പൂക്കടമ്പേ പൊന്മലരമ്പുകളിൽ തൊടുക്കുന്ന
ಕರಮಾಗದೆ ಮಗುವನ್ನಿದ ಹೃದಯವಾಗವೇ ಪೂವನ್ನಿದ ರಾಸಲೀಲೆಯಾಯೇ ശൃംഗാരക്കാർ വന്നണിഞ്ഞൊരുങ്ങി കൃഷ്ണ 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 മന്ദാര പൂമണം നിറഞ്ഞു തിങ്ങി കൃഷ്ണ കൃഷ്ണ. പ്രിയമുള്ളവരെ, 2-നും 4-നും ഇടയിൽ വയസ്സുള്ള കുട്ടികൾ അവതരിപ്പിക്കുന്ന വിഭാഗമാണ് കൃഷ്ണവേഷ മത്സരത്തിൽ നിങ്ങൾ ആസ്വദിച്ചുകൊണ്ടിരിക്കുന്നത്. മത്സര വിഭാഗം തുടരുകയാണ്. അടുത്തതായി നമ്പർ 18, നമ്പർ 18, 18. കുറുമ്പുകാരൻ കണ്ണൻ കുറുമ്പുകാരൻ കണ്ണൻ വല്ലാത്ത കുറുമ്പുകാരൻ കണ്ണൻ വല്ലാത്ത കുറുമ്പുകാരൻ കണ്ണൻ നീലപ്പീലി കണ്ണും പൊട്ടി കടഞ്ഞ വെണ്ണ കക്കാനോടി ഗോപികമാർ കൂടിയോടി അമ്പാടി മുത്തം പാടി കുറുമ്പുകാരൻ കണ്ണൻ കുറുമ്പുകാരൻ കണ്ണൻ നീലപ്പീലി കണ്ണും പൊട്ടി കടഞ്ഞ വെണ്ണ കക്കാനോടി ഗോപികമാർ കൂടിയോടി അമ്പാടി മുത്തം പാടി കുറുമ്പുകാരൻ കണ്ണൻ കുറുമ്പുകാരൻ കണ്ണൻ. കാലികളെ അടിച്ചു വിട്ടും കാലികളെ അടിച്ചു വിട്ടും പാലിൻ കുടമാരും കാണാതിരിഞ്ഞുടച്ചും കാലികളെ അടിച്ചു വിട്ടും പാലിൻ കുടമാരും കാണാതിരിഞ്ഞുടച്ചും കോലമണി കുഴലൂതി കോലമണി കുഴലൂതി ആരെയും മയക്കും കണ്ണൻ അമ്മ യശോദയ്ക്ക് മുന്നിൽ പിടി കൊടുക്കാത്ത കണ്ണൻ കുറുമ്പുകാരൻ കണ്ണൻ കോലമണി കുഴലൂതി ആരെയും കുറുമ്പുകാരൻ കണ്ണൻ. പക്ഷേ ഈ വേദിയിൽ ഏറ്റവും ശാന്തനായ കണ്ണനെയാണ് ഞങ്ങൾ കണ്ടത്. അഭിനന്ദനങ്ങൾ. മത്സരം തുടരുകയാണ്. അടുത്തതായി 19. നമ്പർ 19, 19. ನೀನು ಶ್ರೀಕೃಷ್ಣ ನನ್ನ ಬಂಧುವೇ ನೀನು ಶ್ರೀಕೃಷ್ಣ ನನ್ನ ನಂದನ ನೀನು ಶ್ರೀಕೃಷ್ಣ
ಕರೆದಾಗ ಎದುರಿಗೆ ಬರುವೆ ಬಯಸೋರ ಮನಸ್ಸಲ್ಲಿ ಇರುವೆ ವರ ನೀಡೋ ಪುರುಷೋತ್ತಮ ಕೃಷ್ಣ 16,000 ಮಡದಿ ಇರುವೆ ನೀ ಮನೆ ಮನೆ ಬರದಿ ನನಗೊಂದು ಇದೆ ಭಿನ್ನಹ ಕೃಷ್ಣ ಭಾರ ಭಾರ ವೇಣುನಾದ ಸ್ವರಗಳ ಹರಿಸು ಪ್ರಾಣದೇವ ಆಂಜನೇಯ ಭಯ ಧನ್ಯವಾದಗಳು. ಮುದ್ದು ಕೃಷ್ಣ ವೇಷ ಸ್ಪರ್ಧೆಯಲ್ಲಿ ಇನ್ನೂ ಸರಿಸುಮಾರು 6 ಸ್ಪರ್ಧಾಳುಗಳು ಬಾಕಿ ಇದೆ, ಗಮನಿಸುವಂತೆ. ನಂಬರ 20 ವೇದಿಕೆಗೆ ಬರ್ತಾ ಇದ್ದಾರೆ. ನಂಬರ 20. ಕೈಯಲ್ಲಿ ಬಿಲ್ಲು ಹಿಡಿದೋನು ರಾಮ, ಕಥೆಯನ್ನು ಹಿಡಿದಿರುವ ವೀರ ಭೀಮ. ದಾಟಿ ನನ್ನ ಹುಡುಗಿಯೇ ತಕ್ಕೆ ಬಂದು ಬರುವುದು ಸನಿಹ ಮೀರುವುದು ಹರಿದರೆ ಬಿಡುವುದು ಶ್ರೀಕೃಷ್ಣ ಸರಸಕ್ಕೆ ಕರೆಯದ ಯುಗಗಳಿಗಳಿರವು ಆರೋ ಸರ್ಕಾರ ಸಂಪನ್ನ ಗಾದು ಸಾಕಾಗೋಯ್ತು ಗೋಪಾಲ ಬಾ 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 ಗೋವಿಂದ ಬಾ 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 ಗೋಪಾಲ ಬಾ ಗೋವಿಂದ ಬಾ 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 ಗೋಪಾಲ ಬಾ ಬಾ ಕೈಯಲ್ಲಿ ಬಿಲ್ಲು ಹಿಡಿದೋನು ರಾಮ, ಕಥೆಯನ್ನು ಹಿಡಿದಿರುವ ವೀರ ಭೀಮ. ಯುಗದ ಹಾಡು ಸರಿಯಾಗದು ಸುಮ್ಮನ ಓಡು, ಕಲಿಕಾಲದ ಚೆಲುವೆ ನೋಡು, ಏಕಾಂತ ಬಯಸಿದೆ ಮನಸ್ಸು. ಸಮಯ ಸಲಿಗೆಗೆ ಮನಮಯ ಖರೀದಿಗೆ ನಿಜತೆ ಇರುವೆನು ಶ್ರೀಕೃಷ್ಣ ಒಲವಿನ ನುಡಿಯಲ್ಲಿ ಹೃದಯವು ಬೆಳಗುವೆ ನಿನ್ನ ಹಾಗೆ ಯಾರಿಲ್ಲ ರಾಧೆ ರಕ್ಕೋ ಬಂದೈತಲ್ಲ ಬಾರು ಬೆಳ್ಳಕಲ್ಲ ಗೋಪಾಲ ಬಾ 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 ಗೋವಿಂದ ಬಾ 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 ಗೋಪಾಲ ಬಾ. ಧನ್ಯವಾದಗಳು. ಮುಂದಿನ ಬಾಲಕೃಷ್ಣ ವೇಷ ಸ್ಪರ್ಧೆ ಇನ್ನು 10 ನಿಮಿಷದ ಒಳಗಾಗಿ ಆರಂಭವಾಗುವ ನಿರೀಕ್ಷೆಯನ್ನು ಇಟ್ಟುಕೊಂಡಿದ್ದೇವೆ. ಇದೀಗ ಮುದ್ದು ಕೃಷ್ಣ ವೇಷ ಸ್ಪರ್ಧೆಯಲ್ಲಿ ಎದೆ ಸಂಖ್ಯೆ 21 ಕಾಯ್ದಿರಿಸಲಾಗಿದೆ. ಮುಂದೆ 22. ಇದೀಗ ವೇದಿಕೆಯಲ್ಲಿ 2.
ಧನ್ಯವಾದಗಳು. ಮುಂದೆ 23 ನಂಬರ 23. ವಂದನೆಗಳು. ಮುಂದೆ 24 ಇದೀಗ ನಿಮ್ಮ ಮುಂದೆ ನಂಬರ್ 24. ದಯವಿಟ್ಟು ಈ ವಿಭಾಗದಲ್ಲಿ ಸ್ಪರ್ಧಿಸಿದಂತಹ ಎಲ್ಲ ಮಕ್ಕಳು ವೇದಿಕೆಯ ಬಳಿ ಇರತಕ್ಕದ್ದು. ಮುಂದೆ 3 ಸ್ಪರ್ಧೆಗಳ ಬಳಿಕ ಒಂದು ಗುಂಪು ಭಾವಚಿತ್ರ ಅದೇ ವೇದಿಕೆಯಲ್ಲಿ ಎಲ್ಲ ಮಕ್ಕಳಿಗೆ ಸ್ಮರಣಿಕೆಯನ್ನು ನೀಡಲಿದ್ದೇವೆ. ಓಡಿ ಓಡಿ ಬಂದು ಹಣೆಗೆ ನೀಡಿ ನೀಡಿ ಡಿಡಿಕ್ಕ ಡಿಡಿಕ್ಕ
ಸ್ಪರ್ಧಾ ವಿಭಾಗವನ್ನು ಮುಂದುವರಿಸುತ್ತಾ ಇನ್ನು ಮುಂದೆ 2, 5, 25 ചിരിതൂകി കളിയാടി വാവാ കണ്ണ എൻ ഗുരുവായൂരമ്പാടി കണ്ണ വാവാ 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 പൊന്നോട കുഴലൂതി വാവാ കണ്ണ വർണ്ണമയിൽ പീലി ചൂടി വാവാ കണ്ണ പൊന്നോട കുഴലൂതി വാവാ കണ്ണ വർണ്ണമയിൽ പീലി ചൂടി വാവാ കണ്ണ ചിരിതൂകി കളിയാടി വാവാ കണ്ണ എൻ ഗുരുവായൂരമ്പാടി കണ്ണ വാവാ കണ്ണ 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 ചിരിതൂകി കളിയാടി വാവാ കണ്ണ എൻ ഗുരുവായൂരമ്പാടി കണ്ണ വാവാ കൈ നിറയെ വെണ്ണ തരാം വാവാ കണ്ണ നറുനെയ്യും പാലും തരാം വാവാ കണ്ണ കൈ നിറയെ വെണ്ണ തരാം വാവാ കണ്ണ നറുനെയ്യും പാലും തരാം വാവാ കണ്ണ ഓടാതെ ഒളിക്കാതെ വാവാ കണ്ണ ഓടക്കുഴ ವಂದನೆಗಳು. ಈ ವಿಭಾಗದ ಅಂತಿಮ 2 ಸ್ಪರ್ಧಾಳುಗಳಲ್ಲಿ ಸಂಖ್ಯೆ 26 ವೇದಿಕೆಯಲ್ಲಿ 2, 6 ಸುಜನ ಬಾಂಧವ ಕೃಷ್ಣ ಸುಂದರಾಕೃತಿ ಮದನ ಕೋಮಲ ಕೃಷ್ಣ ಮಾಧವ ಹರೇ ವಸುಮತಿ ಪತಿ ಕೃಷ್ಣ ವಾಸವಾನುಜ ವರಗುಣಾಕರ ಕೃಷ್ಣ ವೈಷ್ಣವಾಕೃತಿ ಸುರುಚಿರಾನನ ಕೃಷ್ಣ ಶೌರ್ಯವಾರಿದೆ ದುರಹರ ವಿಭೋ ಕೃಷ್ಣ ಮುಕ್ತಿದಾಯಕ ವಿಮಲ ಬಾಲಕ ಕೃಷ್ಣ ವಲ್ಲಭೀಪತಿ ಕಮಲಲೋಚನ ಕೃಷ್ಣ ಕಾಮ್ಯದಾಯಕ ಜಯ ಜನಾರ್ದನ ಕೃಷ್ಣ ರಾಧಿಕಾಪತಿ ಜನ ವಿಮೋಚನ ಕೃಷ್ಣ ಜನ್ಮಮೋಚನ ವಿಮಲಗಾತ್ರನೇ ಕೃಷ್ಣ ಭಕ್ತವತ್ಸಲ ಚರಣ ಪಲ್ಲವಂ ಕೃಷ್ಣ ಕರುಣ ಕೋಮಲಂ ಕುವಲಯೇಕ್ಷಣ ಕೃಷ್ಣ ಕೋಮಲಾಕೃತಿ ತವ ಪದಾಂಬುಜಂ ಕೃಷ್ಣ ಶರಣಮಾಶ್ರಯೇ ಭುವನ ನಾಯಕ ಕೃಷ್ಣ ಪಾವನಾಕೃತಿ ಗುಣಗಣೋಜ್ವಲ ಕೃಷ್ಣ ನಳಿನಲೋಚನ ಪ್ರಣಯವಾರಿದೆ ಕೃಷ್ಣ ಗುಣಗಣಾಕರ ಧಾಮ ಸೋದರ ಕೃಷ್ಣ ದೀನವತ್ಸಲ ಜಯ ಜನಾರ್ದನ ಕೃಷ್ಣ ರಾಧಿಕಾಪತಿ ಜನ ವಿಮೋಚನ ಕೃಷ್ಣ ಜನ್ಮಮೋಚನ
ചില ആളുകളൊക്കെ മസിൽ പിടിച്ചാണ് ഇരിക്കുന്നത്. നമുക്ക് കയ്യടിയൊന്നും ആവശ്യമില്ല എന്ന രീതിയിൽ നല്ലൊരു പ്രോത്സാഹനം വേണം. ഇത് നമ്മുടെ കുട്ടികളുടെ വളരെ മികച്ച പ്രകടനമാണ്. കയ്യടി തീരെ പോരാ. സോ താങ്ക് യു, നന്ദി. ഈ വിഭാഗത്തിലെ ഏറ്റവും അവസാന മത്സരാർത്ഥിയാണ് നമ്പർ 27, ನಂಬರ್ 27 ಅಂತಿಮ ಸ್ಪರ್ಧಾಳು ಮುದ್ದುಕೃಷ್ಣ ವಿಭಾಗ. ಈ ಸ್ಪರ್ಧೆಯ ತರುವಾಯ ಈ ವಿಭಾಗದಲ್ಲಿ ಮುದ್ದುಕೃಷ್ಣ ವೇಷ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಎಲ್ಲ ಮಕ್ಕಳು ವೇದಿಕೆಗೆ ಬರಬೇಕು. 27 ತೀರ್ಪುಗಾರರ ಗಮನಕ್ಕೆ ನಂಬರ್ 11, 13 ಮತ್ತು 21 ಕ್ಯಾನ್ಸಲ್ ಮಾಡಲಾಗಿದೆ. 11, 13, 21 ಈ ತಂಡ ಈ ಸಂಖ್ಯೆಗಳನ್ನು ಕೈ ಬಿಡಲಾಗಿದೆ. 2, 7 ಗಮನಿಸಿ, ಮುದ್ದುಕೃಷ್ಣ ವಿಭಾಗದ ಎಲ್ಲ ಸ್ಪರ್ಧಾಳುಗಳು ವೇದಿಕೆಯ ಬಳಿ ಇರತಕ್ಕದ್ದು. ಎಲ್ಲ ಮಕ್ಕಳಿಗೆ ಪ್ರೋತ್ಸಾಹಕ ಬಹುಮಾನ ಇದೆ, ಜೊತೆಯಲ್ಲಿ ಒಂದು ಗುಂಪು ಭಾವಚಿತ್ರವೂ ಕೂಡ. ರಾಧೆಯ ಕೃಷ್ಣ ಬೇಗ ಬಾರೋ ನೀ ನಲಿದಾಡೋಣ ಹಾಡೋಣ ಓಡಿ ಬಾರೋ. ರಾಧೆಯ ಕೃಷ್ಣ ಬೇಗ ಬಾರೋ ನೀ ನಲಿದಾಡೋಣ ಹಾಡೋಣ ಓಡಿ ಬಾರೋ. ರಾಧೆಯ ಕೃಷ್ಣ ಬೇಗ ಬಾರೋ ನೀ ನಲಿದಾಡೋಣ ಹಾಡೋಣ ಓಡಿ ಬಾರೋ. ನಲಿದಾಡೋಣ ಹಾಡೋಣ ಓಡಿ ಬಾರೋ. ಇಲ್ಲಿಗೆ ಮುದ್ದುಕೃಷ್ಣ ಸ್ಪರ್ಧಾ ವಿಭಾಗ ಪೂರ್ಣಗೊಂಡಿರುತ್ತದೆ. ಎಲ್ಲ ಸ್ಪರ್ಧಾಳುಗಳು ವೇದಿಕೆಗೆ ಬರುವಂತೆ ಮನವಿ. ಈ ಸಂದರ್ಭದಲ್ಲಿ ನಮ್ಮ ತೀರ್ಪುಗಾರರಿಗೆ ಒಂದು ಪುಟ್ಟ ವಿರಾಮವನ್ನು ಕೊಡ್ತಾ ಇದ್ದಾವೆ. ಆ ಬಳಿಕ ಬಾಲಕೃಷ್ಣ ಸ್ಪರ್ಧೆ ಆರಂಭವಾಗಲಿದೆ. മുത്തുകൃഷ്ണ വേഷ സ്പർധയ എല്ലാ സ്പർധാളുകളും ഒmme വേദികയെന്ന ഏറുവന്തെ. ഏകദേശം 25ഓളം 24ഓളം മത്സരാർത്ഥികളാണ് മത്സരിച്ചത്. എല്ലാ മത്സരാർത്ഥികളും ഒന്ന് വേദിയിൽ വരണമെന്ന് അറിയിക്കുകയാണ്. राधे 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 गोविंदा बोल राधे 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 गोविंदा. राधे 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 गोविंदा. राधे 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 गोविंदा. राधे गोविंदा राधे गोविंदा. वृंदावन चंद वृंदावन चंद अनाथ दीन बंधो राधे गोविंदा. 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 नंद कुमार नवनीत चोर राधे गोविंदा. जय नंद कुमार नवनीत चोर राधे गोविंदा. ಸರಿಸುಮಾರು 24 ಸ್ಪರ್ಧಾಳುಗಳು ಭಾಗವಹಿಸಿದಂತಹ ಮುತ್ತುಕೃಷ್ಣ ವೇಷ ಸ್ಪರ್ಧೆಯ ಎಲ್ಲ ಸ್ಪರ್ಧಾಳುಗಳು ಇದೀಗ ವೇದಿಕೆಗೆ ಬರ್ತಾ ಇದ್ದಾರೆ. ಈ ನಡುವೆ ಮುಂದಿನ ಸ್ಪರ್ಧಾ ವಿಭಾಗವಾದಂತಹ ಬಾಲಕೃಷ್ಣ ವೇಷ ಸ್ಪರ್ಧೆಯನ್ನ ಒಂದು 5 ನಿಮಿಷದ ವಿಶ್ರಾಂತಿಯ ಬಳಿಕ ನಡೆಸಲಿದ್ದಾರೆ. ಅನಾಥ ದೀನ ಬಂಧೋ ರಾಧೆ ಗೋವಿಂದ. ಅನಾಥ ದೀನ ಬಂಧೋ ರಾಧೆ ಗೋವಿಂದ. ಅನಾಥ ದೀನ ಬಂಧೋ ರಾಧೆ ಗೋವಿಂದ. ರಾಧೆ 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 ಗೋವಿಂದ. ರಾಧೆ 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 ಗೋವಿಂದ. ರಾಧೆ ಗೋವಿಂದ ರಾಧೆ ಗೋವಿಂದ. ವೃಂದಾವನ ಚಂದ ವೃಂದಾವನ ಚಂದ. ಅನಾಥ
ಕೃಷ್ಣ ಕೃಷ್ಣ ಮನಮೋಹನ ಕೃಷ್ಣ ಕೃಷ್ಣ ಮನಮೋಹನ ಚಿತ್ತ ಚೋರ ರಾಧಾ ಜೀವನ ಚಿತ್ತ ಚೋರ ರಾಧಾ ಜೀವನ ಮೇಘ ಶ್ಯಾಮ ಮಧುಸೂದನ ಮೇಘ ಶ್ಯಾಮ ಮಧುಸೂದನ ರಾಧಕಾಂತ ಯದುನಂದನ ರಾಧಕಾಂತ ಯದುನಂದನ ಕೃಷ್ಣ ಕೃಷ್ಣ ಮನಮೋಹನ ಕೃಷ್ಣ ಕೃಷ್ಣ ಮನಮೋಹನ ಚಿತ್ತ ಚೋರ ರಾಧಾ ಜೀವನ ಚಿತ್ತ ಚೋರ ರಾಧಾ ಜೀವನ ಮೇಘ ಶ್ಯಾಮ ಮಧುಸೂದನ ಮೇಘ ಶ್ಯಾಮ ಮಧುಸೂದನ ರಾಧಕಾಂತ ಯದುನಂದನ ರಾಧಕಾಂತ ಯದುನಂದನ ಕೃಷ್ಣ ಕೃಷ್ಣ ಮನಮೋಹನ ಕೃಷ್ಣ ಕೃಷ್ಣ ಮನಮೋಹನ ಕೃಷ್ಣ 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 ಜಯ ಜಯ ಗೋವಿಂದ 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 ಹರಿ ಕೃಷ್ಣ ಜಯ ಜಯ ಗೋವಿಂದ ಕೃಷ್ಣ ಜಯ ಜಯ ಗೋವಿಂದ ಕೃಷ್ಣ ಜಯ ಜಯ ಗೋವಿಂದ ಕೃಷ್ಣ ಜಯ ಜಯ ಗೋವಿಂದ ಆದರಣೀಯ ಬಂಧುಗಳೇ, ಜಯ ಗೋವಿಂದ ಗಡಿನಾಡ ಜಿಲ್ಲೆಯ ಇತಿಹಾಸದಲ್ಲಿಯೇ ಕೃಷ್ಣ ಜಯ ಅತ್ಯಂತ ಅಭೂತಪೂರ್ವ ಕಾರ್ಯಕ್ರಮ ಈ ಬರುವ ಸೆಪ್ಟೆಂಬರ್ ತಿಂಗಳ 29ನೇ ತಾರೀಕಿನಂದು ಮಂಜೇಶ್ವರದ ಮಾಡದ ಮಣ್ಣಿನಲ್ಲಿ ಜರಗಲಿದೆ. ಕೃಷ್ಣ ಇತಿಹಾಸದ ಪುಟಗಳಲ್ಲಿ ದಾಖಲಾತಿಯನ್ನ ಕಾಣುವಂತಹ ಮಂಜೇಶ್ವರ ಪಿಲಿಗೊಬ್ಬು ಈ ಸ್ಪರ್ಧೆಯಲ್ಲಿ ಪ್ರಥಮ ನಗದು ಪುರಸ್ಕಾರ 3 ಲಕ್ಷ ರೂಪಾಯಿಗಳು, ದ್ವಿತೀಯ ನಗದು 2 ಲಕ್ಷ, ತೃತೀಯ ನಗದು 1 ಲಕ್ಷ. ಪ್ರಥಮ ಸ್ಥಾನದಿಂದ ತೃತೀಯ ಸ್ಥಾನದ ತನಕ 6 ಲಕ್ಷ ನಗದು ಪುರಸ್ಕಾರಗಳು. ಮುಗಿದಿಲ್ಲ, ಭಾಗವಹಿಸುವಂತಹ ಪ್ರತಿಯೊಂದು ತಂಡಕ್ಕೂ ಕೂಡ ತಲಾ 50,000 ಅರ್ಥಾತ್ ಅರ್ಧ ಲಕ್ಷ ಪ್ರೋತ್ಸಾಹಕ ಬಹುಮಾನಗಳನ್ನು ಕೊಡುವಂತಹ ಜಿಲ್ಲೆಯ ಇತಿಹಾಸದ ಮೊಟ್ಟ ಮೊದಲ ಅಭೂತಪೂರ್ವ ಕಾರ್ಯಕ್ರಮ ಲಂಚುಲಾಲ್ ಅಸ್ತ್ರ ಗ್ರೂಪ್ ಸಾದರಪಡಿಸುತ್ತಾ ಇದೆ. ಈ ಕಾರ್ಯಕ್ರಮ ನಿಮಗಾಗಿ ನಮ್ಮ ಮೀಡಿಯಾ. ಬನ್ನಿ, ಸೆಪ್ಟೆಂಬರ್ 29ನೇ ತಾರೀಕು ಮಾಡದ ಮಣ್ಣಿಗೆ. ಈ ನಡುವೆ ಇನ್ನೊಂದು ಪ್ರಕಟಣೆ. ದುರ್ಗಾ ಪರಮೇಶ್ವರಿ ಭಜನಾ ಮಂದಿರ ವರ್ಕಾಡಿ ಸುಂಕದಗಟ್ಟೆ ಇದರ ಆಶ್ರಯದಲ್ಲಿ ಜರುಗುವಂತಹ ಸಾರ್ವಜನಿಕ ಗಣೇಶೋತ್ಸವ, ನಿರಂತರವಾಗಿ ಉತ್ಸವಗಳು ಜರುಗುವಂತಹ ವರ್ಕಾಡಿಯ ಮಣ್ಣಿನಲ್ಲಿ 5 ವರ್ಷಗಳ ವಿಶ್ರಾಂತಿಯ ಬಳಿಕ ಶ್ರೀ ದುರ್ಗಾ ಪರಮೇಶ್ವರಿ ಯುವಕ ಮಂಡಲ ವರ್ಕಾಡಿ ಇದರ ಆಶ್ರಯದಲ್ಲಿ ಕಬಡ್ಡಿ ಪಂದ್ಯಾಟದ ಆಯೋಜನೆಯಾಗಿದೆ. 27ನೇ ತಾರೀಕು 60 ಕಿಲೋ ವಿಭಾಗದ ಕಬಡ್ಡಿ, 28ನೇ ತಾರೀಕು ಮುಕ್ತ ವಿಭಾಗದ ಕಬಡ್ಡಿ. ಕೊರೋನಾದಿಂದ ನಿಲುಗಡೆಗೊಂಡಂತಹ ವರ್ಕಾಡಿಯ ಗಣೇಶೋತ್ಸವದ ಕಬಡ್ಡಿ ಈ ವರ್ಷದಿಂದ ಮಗದೊಮ್ಮೆ ರಂಗೇರಲಿದೆ. ಬನ್ನಿ, 27, 28 ವರ್ಕಾಡಿ ಕಬಡ್ಡಿ.
स्वागतं कृष्ण 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 स्वागतं कृष्ण शरणागतं कृष्ण स्वागतं कृष्ण शरणागतं कृष्ण स्वागतं कृष्ण शरणागतं कृष्ण स्वागतं कृष्ण शरणागतं कृष्ण मथुरापुरी सदना मृदुवदना मधुसूदन इह स्वागतं कृष्ण शरणागतं कृष्ण मथुरापुरी सदना मृदुवदना मधुसूदन इह स्वागतं कृष्ण शरणागतं कृष्ण मथुरापुरी सदना मृदुवदना मधुसूदन इह स्वागतं कृष्ण शरणागतं कृष्ण मथुरापुरी सदना मृदुवदना मधुसूदन इह स्वागतं कृष्ण शरणागतं कृष्ण मथुरापुरी सदना मृदुवदना मधुसूदन इह स्वागतं कृष्ण शरणागतं कृष्ण ಗಮನಿಸಿ. ಪುಟ್ಟ ವಿಶ್ರಾಂತಿಯ ಬಳಿಕ ಮತ್ತೆ ವೇದಿಕೆಯಲ್ಲಿ ನಮ್ಮ ಸ್ಪರ್ಧಾ ವಿಭಾಗವನ್ನ ಮುಂದುವರಿಸುತ್ತಾ ಇದ್ದೇವೆ. ಇದೀಗ ಬಾಲಕೃಷ್ಣ ವಿಭಾಗದಲ್ಲಿ ಮೊದಲ ಸ್ಪರ್ಧಾಳು ಇದರ ಸಂಖ್ಯೆ 1 ನಂಬರ್ 1 ಸುಲಭ ಸುಪುಷ್ಪಗಂಧ ಕಲಭ ಕಸ್ತೂರಿ
ಧನ್ಯವಾದಗಳು. ಬಾಲಕೃಷ್ಣ ವೇಷ ಸ್ಪರ್ಧೆಯಲ್ಲಿ ಒಟ್ಟು 14 ಸ್ಪರ್ಧಾಳುಗಳು ಇದ್ದು ಇದೀಗ ಸಂಖ್ಯೆ 2 ನಂಬರ್ 2 कृष्ण मायकार कृष्ण ತುಂಟ ಮಾಯಕಾರ ಕೃಷ್ಣ ತುಂಟ ಮಾಯಕಾರ ಕೃಷ್ಣ ಕುಂಗೊಳಲನಾದ ಮಾಡಿ ಬೃಂದಾವನದಲ್ಲಿ ಆಟವಾಡಿ ಗೋಪಿಕೆಯರ ಮನಸ್ಸಾಗಿದ್ದ ನಂದ ಗೋಪಾಲ ಕೃಷ್ಣ ಮಾಯಕಾರ ಕೃಷ್ಣ ಮಾಯಕಾರ ಕೃಷ್ಣ ಕುಂಗೊಳಲನಾದ ಮಾಡಿ ಬೃಂದಾವನದಲ್ಲಿ ಆಟವಾಡಿ ಗೋಪಿಕೆಯರ ಮನಸ್ಸಾಗಿದ್ದ ನಂದ ಗೋಪಾಲ ಕೃಷ್ಣ ಮಾಯಕಾರ ಕೃಷ್ಣ ಮಾಯಕಾರ ಕೃಷ್ಣ ಬಾಯಿಯೊಳಗೆ ಜಗವ ತೋರಿದ ಬಾಯಿಯೊಳಗೆ ಜಗವ ತೋರಿದ ಗೋಪಾಲ ದೇವಕಿಯ ಕಂದ ಮುಕುಂದ ಬಾಯಿಯೊಳಗೆ ಜಗವ ತೋರಿದ ಗೋಪಾಲ ದೇವಕಿಯ ಕಂದ ಮುಕುಂದ ಹೆಡೆಯ ತುಳಿದು ನಾಟ್ಯ ಮಾಡಿದ ಹೆಡೆಯ ತುಳಿದು ನಾಟ್ಯ ಮಾಡಿ ಕಾಳಿಂಗ ಮರ್ದನ ಮಾಡಿ ಧರ್ಮ ಕರ್ಮ ಮಹತಿಯನ್ನು ಸಾರಿ ಜಗಕ್ಕೆ ತಿಳಿಸಿದ ಮಾಯಕಾರ ಕೃಷ್ಣ ಹೆಡೆಯ ತುಳಿದು ನಾಟ್ಯ ಮಾಡಿ ಕಾಳಿಂಗ ಮರ್ದನ ಮಾಡಿ ಧರ್ಮ ಕರ್ಮ ಮಹತಿಯನ್ನು ಸಾರಿ ಜಗಕ್ಕೆ ತಿಳಿಸಿದ ಮಾಯಕಾರ ಕೃಷ್ಣ ಮಾಯಕಾರ ಕೃಷ್ಣ. ಧನ್ಯವಾದಗಳು. ಪ್ರತಿಯೊಂದು ಸ್ಪರ್ಧಾಳುಗೂ ಕೂಡ ನಿಮ್ಮ ಆಶೀರ್ವಾದದ ಚಪ್ಪಾಳೆ ಇರಲಿ ಎಂಬುದಾಗಿ ಸತತವಾದಂತಹ ಭಿನ್ನಾಹ. ಬಾಲಕೃಷ್ಣ ವೇಷ ಸ್ಪರ್ಧೆಯನ್ನು ಮುಂದುವರಿಸ್ತಾ ಇದ್ದಾವೆ. ನಂಬರ್ 3 4 ವರ್ಷಕ್ಕಿಂತ ಮೇಲ್ಪಟ್ಟು 6 ವರ್ಷದ ನಡುವಿನ ಮಕ್ಕಳ ವಿಭಾಗವಾಗಿದ್ದ ಬಾಲಕೃಷ್ಣ ಇದೀಗ ನಂಬರ್ 3 ವೇದಿಕೆಯಲ್ಲಿ. ಸರಿ 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 ಸರಿ
ಧನ್ಯವಾದಗಳು. ಬಾಲಕೃಷ್ಣ ವೇಷ ಸ್ಪರ್ಧೆಯ ಬಳಿಕ ರಾಧಾಕೃಷ್ಣ ವೇಷ ಸ್ಪರ್ಧೆ ಅದು ಅಂತಿಮ ಸ್ಪರ್ಧಾ ವಿಭಾಗವಾಗಿರುತ್ತದೆ. ಈ ವೇದಿಕೆಯಲ್ಲಿ ಸಂಪನ್ನಗೊಳ್ಳಲಿದೆ. ಇದೀಗ ನಂಬರ 4 ಬಾಲಕೃಷ್ಣ ವಿಭಾಗದಲ್ಲಿ ನಂಬರ್ 4 ವೇದಿಕೆಯಲ್ಲಿ ಧನ್ಯವಾದಗಳು. ತೀರ್ಪುಗಾರರ ಗಮನಕ್ಕೆ ಎದೆ ಸಂಖ್ಯೆ 5 ಕ್ಯಾನ್ಸಲ್ ಆಗಿದೆ. ಇನ್ನು ಮುಂದೆ ನಂಬರ 6 ವೇದಿಕೆಯಲ್ಲಿ ನಂಬರ 6 वो है रंगीला, शेर छबीला, वो है नटखट, वो जमुना तट, फेरे लगाए मुरली बजाए गोपियों के संग रास रचाए, मुरली बजैया रास रचैया शाम सलोना है. जो है अलबेला मद नैनो वाला, जिसकी दीवानी ब्रिज की हर बाला, वो किसना है, वो किसना है, वो किसना है, वो किसना है, किसना है. जो है अलबेला मद नैनो वाला, जिसकी दीवानी ब्रिज की हर बाला, वो किसना है, वो किसना है, वो किसना है, किसना है. प्यार में डूबी प्यार में खोही, प्यार की धुन में जागी न सोही. प्यार में डूबी प्यार में खोही, प्यार की धुन में जागी न सोही. दुनिया से है वो अनजानी, सब कहते हैं प्रेम दीवानी. किसना से मिलती है भूल के हर बंधन, हो किसना की माला की जपती है वो जोगन. लहरों में सांसों में मन में किसना, हर पल है जीवन में जिसकी वो राधा है, राधा है, तू राधा है, राधा है. सरिसा ಧನ್ಯವಾದಗಳು. ವೇಗವಾಗಿ ನಾವು ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. 6:30 ಗಂಟೆಗೆ ಸಭಾ ಕಾರ್ಯಕ್ರಮ ಈ ವೇದಿಕೆಯಲ್ಲಿ ಜರುಗಲಿದೆ. ಗಣ್ಯಾತಿಗಣ್ಯ ಆಗಮನ, ಅತಿಥಿಗಳ ಆಗಮನದೊಂದಿಗೆ ನಡೆಯುವಂತಹ ಸಭಾ ಕಾರ್ಯಕ್ರಮದಲ್ಲೂ ಕೂಡ ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ವಿನಂತಿಯ ತರುವಾಯ ಬಾಲಕೃಷ್ಣ ವಿಭಾಗದಲ್ಲಿ ಮುಂದೆ ನಂಬರ 7 ನಂಬರ್ 7 ಿ
ബാലകൃഷ്ണ വിഭാഗം ആവേശകരമായി തുടരുകയാണ്. മികച്ച പ്രകടനത്തിന് നല്ല കയ്യടികളോടുകൂടിയുള്ള പ്രോത്സാഹനം. പ്രിയമുള്ളവരെ, ഈ അവസരത്തിൽ വീണ്ടും ഓർമ്മപ്പെടുത്തുന്നു, നമ്മൾ അവതരിപ്പിക്കുന്ന ഈ നൃത്ത പരിപാടിയിൽ മത്സരിക്കുന്ന കുട്ടികളുടെ മികച്ച ഫോട്ടോകൾക്ക് വേണ്ടി നമ്മുടെ വേദിയുടെ മുൻവശത്തുള്ള ആ ഫോട്ടോഗ്രാഫറെ ബന്ധപ്പെട്ടാൽ ജീവിതകാലം മുഴുവനും നമുക്ക് നല്ല ഓർമ്മകൾ സമ്മാനിക്കുന്ന ഇത്തരത്തിലുള്ള വേദികൾ, നമ്മുടെ കുട്ടികളുടെ മനോഹരമായ ഫോട്ടോകൾ തീർച്ചയായിട്ടും അത് നല്ല ഓർമ്മകൾ തന്നെയായിരിക്കും. ഫോട്ടോകൾക്ക് വേണ്ടി ബന്ധപ്പെടുക. നമ്മുടെ ഫോട്ടോഗ്രാഫർ റെഡിയാണ്. അടുത്തതായി ഈ വിഭാഗത്തിൽ ബാലകൃഷ്ണ വിഭാഗത്തിൽ നമ്പർ 10 നമ്പർ 10 ತೀರ್ಪುಗಾರ ಗಮನಕ್ಕೆ 8 ಮತ್ತು 9 ಕ್ಯಾನ್ಸಲ್ ಆಗಿದೆ. 8 ಮತ್ತು 9 ಕ್ಯಾನ್ಸಲ್ ಆಗಿದೆ. ಮುಂದೆ 10.
जग पूरा क्यों मैं हुआ आधा, सब में हो के भी खुद में ना रहा, मुस्कान से सारे दर्द सहा। मैं कृष्ण हूँ अमृत मैं दूँ सबके लिए, पिया हर आंसू जीवन का सार, राधा का प्यार पूरी सृष्टि में वो मेरा श्रृंगार। ಧನ್ಯವಾದಗಳು.
ವಂದನೆಗಳು. ನಿರಂತರವಾಗಿ ಕೊಡುವಂತಹ ಪ್ರೋತ್ಸಾಹಕ್ಕೆ ಎಲ್ಲ ವೀಕ್ಷಕ ಭಕ್ತ ಜನಮಾನಸಕ್ಕೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಮುಂದೆ 12 ಮುಂದೆ ನಂಬರ್ 1, 2